ನಾಗರಿಕ ಸಮಾಜ ಎಷ್ಟು ತಲೆಗೆ ಹಾಕಿಕೊಂಡಿದೆ ಅಥವಾ ಯಾವ ರೀತಿ ಸ್ಪಂದನ ಮಾಡ್ತಾ ಉಂಟು, ಅದರ ಜೊತೆಗೆ ಸರ್ಕಾರ ಏನಾದರೂ ಇವರ ನೋವು ಇವರ ಕಷ್ಟಕ್ಕೆ ಕಿವಿಯಾಗಿದೆಯಾ, ಈ ವಿಚಾರವಾಗಿ ನಾವು ಇವತ್ತು ಮಾತಾಡಬೇಕಾಗಿದೆ. ಮತ್ತೆ ಮೊನ್ನೆ ದಿವಸ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರುವಂತ ಪ್ಯಾಕೇಜ್ ಏನಿದೆ, ಕೋವಿಡ್ ಸಂಕಷ್ಟ ಕಾಲದಲ್ಲಿ ಬೇರೆ ಬೇರೆ ವಲಯ ವರ್ಗಗಳಲ್ಲಿ ಇರುವಂತ ಏನು ದುಡಿಮೆಗಾರರಿಗೆ, ಅದು ಅಸಂಘಟಿತ ವಲಯದ ದುಡಿಮೆಗಾರರು ಇರ್ಬೋದು, ಕೃಷಿಕರಿರ್ಬೋದು, ಎಲ್ಲರಿಗೂ ಒಂದು ಪ್ಯಾಕೇಜಿನಲ್ಲಿ ಒಂದು ಸಣ್ಣ ನೆರವನ್ನು ಬೇರೆ ಬೇರೆ ಕ್ಷೇತ್ರದವರಿಗೆ ಘೋಷಣೆ ಮಾಡಿದೆ. ಆದರೆ ಈ ಒಂದು ನೆರವಿನಲ್ಲೂ ಕೂಡ ಮಂಗಳಮುಖಿಯರಿಗೆ ಯಾವುದೇ ನೆರವು, ಯಾವುದೇ ಪರಿಹಾರದ ಪ್ರಸ್ತಾಪಗಳು ಇಲ್ಲ. ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಪ್ರತಿನಿತ್ಯ ಕಣ್ಣಾರೆ ನೋಡಿರುವಂಥದ್ದೇ ಮಂಗಳಮುಖಿಯರು ಓಡಾಡ್ತಾ ಇರ್ತಾರೆ, ನೆಲೆಸಿರ್ತಾರೆ. ಅವರ ಬದುಕಿಗೆ ಯಾಕೆ ಸ್ಪಂದನೆ ಕೊಟ್ಟಿಲ್ಲ? ಈ ಒಂದು ಸಂಕಷ್ಟದ ಕಾಲದಲ್ಲಿ ಯಾವೆಲ್ಲ ವೈದ್ಯಕೀಯ ನೆರವುಗಳನ್ನು ಅವರಿಗೆ ಕೊಡಲಾಗಿದೆ, ಜೊತೆಗೆ ಪ್ಯಾಕೇಜಿನಲ್ಲಿ ಯಾಕೆ ಅವರನ್ನು ಕೈ ಬಿಡಲಾಯಿತು, ಅದರ ಜೊತೆಗೇನೆ ಏನು ಅವರ ಈ ಕಾಲದಲ್ಲಿ ಈ ಒಂದು ಲಾಕ್ಡೌನ್ ಟೈಮಲ್ಲಿ ಅವರಿಗೆ ಯಾರು ಅವರನ್ನು ಹೋಗಿ ಮಾತಾಡಿಸ್ತಾರೆ, ಅದು ಕೂಡ ಭಾರಿ ಮುಖ್ಯ ಪ್ರಶ್ನೆ. ಯಾಕಂತ ಹೇಳಿದ್ರೆ ನಾವು ಉಳಿದ ಸಂದರ್ಭದಲ್ಲೇ ಅವರ ಬಗ್ಗೆ ಕಾಳಜಿ ತೋರಿಸುವಂಥದ್ದು ತುಂಬಾ ಕಡಿಮೆ. ಅದು ಕೂಡ ಇಂಥ ಎಲ್ಲ ಲೋಕ ಮುಚ್ಚಿರುವಂಥ ಸಂದರ್ಭದಲ್ಲಿ ಅವರನ್ನು ಯಾರು ಮಾತಾಡಿಸ್ತಾರೆ, ಅವರ ಸುಖ ಕಷ್ಟವನ್ನು ಯಾರು ಕೇಳ್ತಾರೆ, ಎಲ್ಲ ವಿಚಾರವನ್ನು ನಾವು ಇವತ್ತು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಂಜನಾ ಅವರು ಈಗಾಗಲೇ ಬೇರೆ ಬೇರೆ ತನ್ನ ಈ ಒಂದು ಏನು ಕಷ್ಟ ನಷ್ಟ ನೋವಿನ ಬದುಕಿನ ನಡುವೆ ಕೂಡ ಅತ್ಯಂತ ಪ್ರತಿಭಾವಂತ ಕಾರ್ಯಕರ್ತೆಯಾಗಿ, ಮಂಗಳಮುಖಿ ಕಾರ್ಯಕರ್ತೆಯಾಗಿ ಬೇರೆ ಬೇರೆ ಸಮಾಜಮುಖಿ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು. ಸೊ ಅದರ ಬಗ್ಗೆ ಕೂಡ ಅವ್ರು ಮಾತಾಡ್ಲಿಕ್ಕೆ ಇದ್ದಾರೆ. ರೇಖಾ ಅವರು ಕೂಡ ಮತ್ತೆ ಪ್ರಿಯಾ ಅವರು ಕೂಡ. ಸೊ ನಾನು ಮೊದಲಾಗಿ ಸಂಜನಾ ಅವರನ್ನು ಈ ಒಂದು ಮಾತುಕತೆ ಸಂದರ್ಭದಲ್ಲಿ, ಸಂಜನಾ ಅವರೇ, ನಾವು ಮಾತುಕತೆ ಒಂಥರ ವೈಯಕ್ತಿಕವಾಗಿ ನನಗೆ ಕೂಡ ಒಂದು ನೋವಿನ ವಿಚಾರ. ಎಸ್, ಸಮಾಜ ನಾವು ಸ್ಪಂದಿಸಲಿಲ್ಲ ಅನ್ನುವಂಥ ಒಂದು ಯಾತನೆ, ನೋವಿದೆ. ಎಸ್, ಆದ್ರೂ ಕೂಡ ನಾವು ಮಾತಾಡಬೇಕಾಗಿದೆ. ನೋಡ್ತಾ ಇರುವಂತಹ ವೀಕ್ಷಕರಿಗೆ ಅರಿವಾಗಬೇಕಾಗಿದೆ. ಎಷ್ಟೋ ಮಂದಿ ಕೇವಲವಾಗಿ ಮಾತಾಡಿಬಿಡ್ತಾರೆ, ಯಾರು ಮಂಗಳಮುಖಿಯರು ಏನೋ ಭಿಕ್ಷೆ ಮಾತ್ರ ಬೇಡ್ತಾ ಇರ್ತಾರಂತ. ಆದ್ರೆ ವಾಸ್ತವವಾಗಿ ಅವರು ಎದುರಿಸ್ತಾ ಇರುವಂತ ಸಮಸ್ಯೆ, ಅವರು ಯಾಕೆ ಅಂತ ಪರಿಸ್ಥಿತಿಗೆ ಬಂದರು, ಏನು ಅವರ ಏನು ದೈಹಿಕ ಸಮಸ್ಯೆಗಳೇನು, ಅವರ ಮಾನಸಿಕ ಸಮಸ್ಯೆಗಳೇನು, ಜೊತೆಗೆ ಅವರ ಏನು ವಾಸ್ತವ್ಯದ, ಅವರ ಊಟೋಪಚಾರದ, ಅವರ ವೃತ್ತಿಯ ಸಮಸ್ಯೆಗಳೇನು, ಈ ಎಲ್ಲ ವಿಚಾರಗಳನ್ನು ನೀವು ಮಾತಾಡಬೇಕಾಗಿದೆ ಸಂಜನಾ ಅವರೇ. ಈಗ ನಾನು ಈ ಕೋವಿಡ್ನ ಸಂಕಷ್ಟ ಕಾಲದಲ್ಲಿ ನಿಮ್ಮ ಸಮುದಾಯದ ಜನರ ಸಮಸ್ಯೆಗಳೇನು? ಮೊದಲನೇದಾಗಿ ಕೋವಿಡ್ ಆದ ತುಂಬಾ ಕಷ್ಟದಲ್ಲಿದ್ದಾರೆ ನಮ್ಮ ಮಂಗಳಮುಖಿಯರು. ಕೆಲವರು ಏನೋ ಒಂದು ವೃತ್ತಿಗೆ ತೊಡ್ಕೊಂಡಿದ್ದಾರೆ. ಅಂಡ್ ಅದರಲ್ಲಿ ಎರಡನೇದಾಗಿ ಭಿಕ್ಷಾಟನೆ ಮಾಡ್ತಾರೆ. ಈಗ ಅಂಗಡಿಗಳೆಲ್ಲ ಮುಚ್ಚಿದ್ದಾರೆ, ಭಿಕ್ಷಾಟನೆ ಇಲ್ಲ, ತಿನ್ನಕ್ಕೆ ಊಟ ಇಲ್ಲ, ರೇಷನ್ ಕಾರ್ಡು ಇಲ್ಲ. ನಮ್ಗೆ ಅಕ್ಕಿ ತಗೊಳೋಣ ಅಂತ ಹೇಳಿದ್ರೆ ರೇಷನ್ ಕಾರ್ಡು ಇಲ್ಲ. ಮತ್ತೆ ನಮ್ಗೆ ಪಿಂಚಣಿ ಬರ್ತಿತ್ತು ತಿಂಗಳಿಗೆ, ಅದು ಕೂಡ 600 ರೂಪಾಯಿ ಬಂದ್ ಮಾಡಿದ್ದಾರೆ. ಅದು ಯಾವತ್ತಿಂದ ಬಂದಾಗಿದೆ? ಆಯ್ತು, 1 year ಆಯ್ತು. 1 ವರ್ಷದಿಂದ ಮಂಗಳಮುಖಿಯರಿಗೆ ಸಿಗ್ತಾ ಇದ್ದಂತ ಪಿಂಚಣಿ ಅದು ತಿಂಗಳಿಗೆ ಬರ್ತಾ ಇದ್ದದ್ದು 600 ರೂಪಾಯಿ. ಆ ದುಡ್ಡನ್ನು ಕೂಡ ನಿಲ್ಲಿಸಲಾಗಿದೆ. ಯಾಕೆ, ಏನು ಅಂತ ಗೊತ್ತಿಲ್ಲ ನಮ್ಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಸರ್ಕಾರ ಈ ವಿಚಾರವಾಗಿ ಸ್ಪಂದಿಸಬೇಕಾಗಿದೆ, ಜನಪ್ರತಿನಿಧಿಗಳು ಸ್ಪಂದಿಸಬೇಕಾಗಿದೆ, ನಾಗರಿಕರು ಸ್ಪಂದಿಸಬೇಕಾಗಿದೆ. ಎಸ್, ಪ್ರತಿಯೊಬ್ಬರು ಧ್ವನಿ ಎತ್ತಿದರೆ ಖಂಡಿತವಾಗಿಯೂ ಸರ್ಕಾರಕ್ಕೆ ಏನು ಮನವರಿಕೆ ಆಗಬಹುದು. ಸುಮಾರು ಜನ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಜನರ ಕಷ್ಟಗಳು ಸುಖಗಳನ್ನು ಬರೆದು ಹಾಕ್ತಾರೆ. ಕನಿಷ್ಠ ಗಮನಿಸಿ, ಇವತ್ತು ಮಂಗಳಮುಖಿಯರಿಗೆ ಕಳೆದ ಒಂದು ವರ್ಷದಿಂದ ಮಂಗಳಮುಖಿಯರಿಗೆ ಸರ್ಕಾರ ಕೊಡ್ತಾ ಇದ್ದಂತ ಪಿಂಚಣಿಯನ್ನು ಕೂಡ, ತಿಂಗಳ ಪಿಂಚಣಿಯನ್ನು ಕೂಡ ಸರ್ಕಾರ ನಿಲ್ಲಿಸಿದೆ. ನೀವು ಎಲ್ಲರೂ ಈ ಸಮಾಜದ ಪರವಾಗಿ ಧ್ವನಿ ಎತ್ತಬೇಕಾಗಿದೆ. ಎಸ್, ಇದು ಸಂಜನಾ ಅವರೇ, ಯಾಕೆ ಈ ಒಂದು ಪಿಂಚಣಿಯನ್ನು ನಿಲ್ಲಿಸಿದ್ರು ಅಥವಾ ಪುನರಾರಂಭಿಸಿ ಅಂತ ಏನಾದ್ರು ನಿಮ್ಮ ಸಂಘಟನೆಯವರು ಮನವಿ ಕೊಟ್ಟಿದ್ದೇವೆ ಸರ್. ತಿಂಗಳಿಗೆ 600 ರೂಪಾಯಿನೂ ಬರ್ತಾ ಇಲ್ಲ. ಇದ್ರಲ್ಲಿ ನಮ್ಗೆ ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿದ್ದೇವೆ, ಅದಕ್ಕೆ ನಮ್ಗೆ ಆದಾಯ ಪ್ರಮಾಣ ಪತ್ರ ಕೇಳ್ತಾರೆ. ನಮ್ಗೆ ಎಸ್ಪೆಷಲಿ ಕೆಲಸನೇ ಇಲ್ಲ. ಆದಾಯ ಪ್ರಮಾಣ ಪತ್ರ ಎಲ್ಲಿಂದ ತರೋಣ ನಾವು? ಆದಾಯ ಪ್ರಮಾಣ ಪತ್ರ ಇರ್ಲಿಕ್ಕೆ ಮನೆ ಇಲ್ಲ, ಸ್ವಂತ ಮನೆ ಇಲ್ಲ ನಮ್ಗೆ, ಬಾಡಿಗೆ ಮನೆ ವಾಸ. ಅಂತದ್ರಲ್ಲಿ ಒಬ್ರಿಗೆ ಫಸ್ಟ್ ಎಲ್ಲ ಅವಾಗ ರೇಷನ್ ಕಾರ್ಡ್ ಒಬ್ರಿದ್ರೆ ಆಗುತ್ತಂತ ಹೇಳಿದ್ರು. ಈಗ ಒಬ್ರಿಲ್ಲ, ಜೊತೆಗೆ ಆಗ್ಬೇಕಂತೆ. ನಮ್ಗೆ ಗಂಡ ಇದಾರ, ಮಕ್ಳಿದಾರ, ಯಾರು ಇಲ್ಲಲ್ಲ. ವೈಯಕ್ತಿಕವಾಗಿ ನಮ್ಮ ಜೀವನ ಏಕಾಂಗಿಯಾಗಿರುವವನಿಗೆ ರೇಷನ್ ಕಾರ್ಡ್ ಕೊಡುದಿಲ್ಲ ಅಂತ ಹೇಳಿದ್ರೆ ಯಾವ ನ್ಯಾಯ ಇದು? ಎಲ್ಲರೇ ಕುಟುಂಬ ಜೀವನದಲ್ಲೇ ಬದುಕಿಕೊಳ್ಳಿಕ್ಕೆ ಇರ್ತಾರೆ. ಎಸ್, ಇಂತಹ ಸಮುದಾಯ, ಇಂತಹ ಸಮಾಜದವರು, ಅದೇ ಸಂಜನಾ ಅವರು ಹೇಳ್ತಾ ಇದ್ದಾರೆ, ನಮಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಪರಿವಾರ ಇಲ್ಲ, ಎಲ್ಲೋ ಬಾಡಿಗೆ ಮನೆಯಲ್ಲಿ ಇರ್ತೇವೆ.
ನಮಗೆ ಯಾಕೆ ರೇಷನ್ ಕಾರ್ಡ್ ಕೊಡಬಾರದು, ಯಾಕೆ ಪಡಿತರ ಚೀಟಿ ಕೊಡಬಾರದು? ಬಹುಶಃ ಒಂದು ವೇಳೆ ಪಡಿತರ ಚೀಟಿ ಇದ್ದಿದ್ರೆ ಈ ಸಂಕಷ್ಟ ಕಾಲದಲ್ಲಿ ಒಂದಷ್ಟು ಏನೋ ಅಕ್ಕಿ ದವಸ ಧಾನ್ಯಗಳಾದರೂ ಪಡಿತರ ಅಂಗಡಿಯಲ್ಲಿ ದೊರೆಯುತ್ತಾ ಇತ್ತು. ನಾವು ಅದನ್ನು ಕೂಡ ಈ ನಾಗರಿಕ ಸಮಾಜ ಈ ಸಮುದಾಯಕ್ಕೆ ಮಾಡಿರುವಂತ ವಂಚನೆ ಇದು. ಹೌದು, ಖಂಡಿತ ವಂಚನೆ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇವಾಗ ನಮ್ಗೆ ಏನೋ ಒಂದು ಹುಷಾರಿಲ್ಲ ಆಯ್ತು, ಒಂದು ಆಧಾರ್ ಕಾರ್ಡ್ ಆಗಿ ರೇಷನ್ ಕಾರ್ಡ್ ಆಗಿರ್ಬೋದು, ಅದನ್ನ ಇಟ್ಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಚಿಕಿತ್ಸೆ ಪಡಿಬಹುದಿತ್ತು. ಸೊ ಅದು ಕೂಡ ಇಲ್ಲ. ಇವಾಗ ಚಿಕಿತ್ಸೆ ಪಡಿಬೇಕಂತ ಹೇಳಿದ್ರೆ ಇವರ ಹತ್ರ ರೇಷನ್ ಕಾರ್ಡ್ ಕೂಡ ಇಲ್ಲ. ಸಾಮಾನ್ಯವಾಗಿ ಆಸ್ಪತ್ರೆಗಳಿಗೆ ಹೋದಾಗ ನೀವು BPL ಕಾರ್ಡ್, ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ತೋರಿಸಿ ಅಂತ ಕೇಳ್ತಾರೆ. APL ಕಾರ್ಡ್ ಆದ್ರೂ ಕೇಳ್ತಾರೆ. ರೇಷನ್ ಕಾರ್ಡೇ ಕೊಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ಕೋವಿಡ್ ಕಷ್ಟ ಕಾಲದಲ್ಲಿ ಇದು ಸಂಜನಾ ಅವರು ಹೇಳಿದ್ರಿ, ಕೆಲಸ ಮಾಡೋರಿಗೆ ಕೆಲಸನೂ ಇಲ್ಲ, ಅತ್ತ ಭಿಕ್ಷೆ ಬೇಡಿ ಜೀವನ ಸಾಗಿಸ್ತಾ ಇದ್ದವರಿಗೆ ಭಿಕ್ಷೆ ಕೊಡುವವರು ಇಲ್ಲ. ಇದು ರೇಖಾ ಅಕ್ಕ ಅವರೇ, ಏನು 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 ಹೇಳ್ತೀರಿ ಈ ಕಷ್ಟ ಕಾಲದ ನಿಮ್ಮ ಪರಿಸ್ಥಿತಿ ಬಗ್ಗೆ? ಯಾರು ಏನು ಮಾಡಬೇಕು? ಈ ಕೊರೋನಾ ಟೈಮಲ್ಲಿ ಅಂದ್ರೆ ನಮಗೆ ತುಂಬಾ ಕಷ್ಟ ಆಗೋಗಿದೆ. ನಮ್ಮನ್ನು ಕೇಳೋರೇ ದಿಕ್ಕಿಲ್ಲ. ಇಷ್ಟು ತನಕ ಆದ್ರೂ ಕೂಡ ನಿಮಗೆ ತಿನ್ಲಿಕ್ಕಿದೆ ಅಂತ ಕೂಡ ಕೇಳಿಲ್ಲ ಇಷ್ಟು ತನಕ. ಈಗ ಸುಮಾರು 1 ತಿಂಗಳ ಮೇಲೆ ಆಯ್ತು ಲಾಕ್ಡೌನ್ ಆಗಿ. ಅದನ್ನ ಸ್ವಲ್ಪ ನೋಡ್ಬೇಕು, ಕೇಳಬೇಕು ಎಂಬುದು ನಮ್ದೊಂದು ಆಸೆ. ಇದು ಪ್ರಿಯಾಕ್ಕ, ತುಂಬಾ ಕಷ್ಟ ಆಗಿದೆ ಸರ್ ಕೊರೋನಾ ಇಂದ ನಮ್ಗೆ. ಬೇರೆ ಬೇರೆದವ್ರಿಗೆ ಎಲ್ಲರಿಗೂ ಸೌಲಭ್ಯ ಕೊಟ್ಟಿದ್ದಾರೆ ಸರ್ಕಾರ ಕಡೆಯಿಂದ, ನಮ್ಗೆ ಅಂತ ಯಾವ ಸೌಲಭ್ಯನೂ ಮಾಡಿಕೊಟ್ಟಿಲ್ಲ ಸರ್ಕಾರದವರು. ಈಗ ಮೊನ್ನೆ ಸರ್ಕಾರ ಒಂದು ಪ್ಯಾಕೇಜ್ ಘೋಷಣೆ ಮಾಡಿತ್ತು. ಅದರಲ್ಲಿ ಎಲ್ಲ ಬೇರೆ ಬೇರೆ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ ಇರ್ಬೋದು, ಕಟ್ಟಡ ಕಾರ್ಮಿಕರಿಗೆ ಇರ್ಬೋದು, ಕೃಷಿಕರಿಗೆ ಇರ್ಬೋದು, ಆಟೋ ಓಡಿಸೋರಿಗೆ ಇರ್ಬೋದು, ಟ್ಯಾಕ್ಸಿ ಅವರಿಗೆ ಇರ್ಬೋದು, ಅವರಿಗೆಲ್ಲ ಸಣ್ಣ ಪುಟ್ಟ ಒಂದು ಪರಿಹಾರವನ್ನು ಘೋಷಣೆ ಮಾಡಿತ್ತು. ಮಂಗಳಮುಖಿಯರಿಗೆ ಇರ್ಲಿಲ್ಲ ಅದರಲ್ಲಿ? ಇರ್ಲಿಲ್ಲ ಸರ್. ಅಲ್ಲಿ ನಮ್ಮ ಸಮುದಾಯದವ್ರ ಹೆಸರೇ ಹಾಕ್ಲಿಲ್ವಲ್ಲ. ಇರ್ಲಿಲ್ಲ. ಎಲ್ರಿಗೂ ಸರಿ ಸಮಾನತೆ ಹಾಕಿರುವಾಗ ನಮ್ಮನ್ನ ಯಾಕೆ ಇವ್ರು ಸರಿ ಸಮಾನತೆ ಹಾಕಿ ತೋರಿಸ್ತಾ ಇಲ್ಲ? ನಾವ್ ಏನಾದ್ರು ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾರೆ. ಆದ್ರೆ ಇಂಥ ಪರಿಸ್ಥಿತಿ ಬಂದಾಗ ನಮ್ಮ ಸಮುದಾಯದವ್ರಿಗೆ ಏನ್ ಹೆಲ್ಪ್ ಮಾಡಿದ್ರಿ ಇವರು? 2,000 ಕೂಲಿ ಕಾರ್ಮಿಕರಿಗೆ ಮಾಡಿದ್ದಾರೆ, 3,000 ಆಟೋದವ್ರಿಗೆ ಮಾಡಿದ್ದಾರೆ, ತರಕಾರಿ ವ್ಯಾಪಾರ ಮಾಡೋರಿಗೆ ಮಾಡಿದ್ದಾರೆ. ನಮ್ಗಂತ ಏನ್ ಮಾಡಿದ್ದಾರೆ? ನಾವ್ ಲೆಕ್ಕಕ್ಕೆ ಇಲ್ಲ ಅವ್ರಿಗಾಗದ್ರೆ. ಹೇಗೆ ಜೀವನ ಮಾಡೋದು ಸರ್? ನಾವು ತುಂಬಾ ಕಷ್ಟ ಆಗಿದೆ. ಎಲ್ಲೋ ಒಂದ್ ಮಂಗಳಮುಖಿ ಮೊನ್ನೆ ತಿಂಗಳಲ್ಲಿ ಸ್ಮಿತಾ ಅನ್ನೋಳು ಮೆಡಿಕಲ್ಗೆ ಹೋದವಳು, ಮೆಡಿಸಿನ್ ತರ್ಲಿಕ್ಕೆ. ಇವಳು ಬೆಗ್ಗಿಂಗ್ ಮಾಡ್ತಾಳ ಅಂತ ಹೇಳಿ ಹೊಡೆಯೋದಾ? ಇದೇನಾ ಸರ್ಕಾರ ಇವ್ರದ್ದು ಹೊಡೆಯೋದಂಥದ್ದು? ಅಧಿಕಾರ ಕೊಟ್ಟವ್ರು ಯಾರು ಇವ್ರಿಗೆ? ಮೊದಲೇ ಸಂಕಷ್ಟದಲ್ಲಿ ಇರೋರು ನಾವು, ಅಪ್ಪ ಮನೆಗೆ ಹೋಗದೆ ಇದ್ದವ್ರು ನಾವು. ಪ್ರತಿಯೊಂದು ಬಿಟ್ಟು ನಮ್ಮ ಜೀವನ ನಾವು ಕಟ್ಕೊಳ್ತಾ ಇದೀವಿ. ನಾವ್ ಯಾರಿಗೋ ಕೈ ಚಾಸ್ತಾ ಇಲ್ಲ ಈ ತರ ಕೊಡಿಯಪ್ಪ ಅಂತ. ಅಂಥದ್ರಲ್ಲಿ ನಮ್ಮ ಜೀವನ ಕೊಡಂಗ್ ಇವರೇ ಮಾಡ್ತಾ ಇದ್ದಾರೆ. ನಮ್ಮನ್ನ ಒಂದು ನಾಯಿಗಾದ್ರೆ ರೆಸ್ಪೆಕ್ಟ್ ಉಂಟು, ನಮ್ಗೆ ರೆಸ್ಪೆಕ್ಟೇ ಇಲ್ಲ. ಈ ಸರ್ಕಾರಕ್ಕೆ ನಮ್ಮ ಬಗ್ಗೆ ನೋವು ಗೊತ್ತಿಲ್ಲ. ಅದ್ರಲ್ಲಿ ಇರುವಂತ ಅಧಿಕಾರಿಗಳಿಗೆ ನಮ್ಮ ನೋವು ಗೊತ್ತಾಗ್ತಾ ಇಲ್ಲ. ಎಸ್ಪೆಷಲಿ ಸಂಜೆ ಆದ್ರೆ ಮಾತಾಡ್ಸಕ್ ರೆಡಿ ಆಗ್ತಾರೆ ನಮ್ಮನ್ನ, ಬೆಳಿಗ್ಗೆ ಆದ್ರೆ ನಮ್ಮನ್ನ ಕೇರ್ ಮಾಡೋರೇ ಇಲ್ಲ, ಕೇಳೋದಿಲ್ಲ. ನಿಮ್ಮ ನೋವು, ನಿಮ್ಮ ಸಂಕಷ್ಟ. ಈಗ ನೀವು, ನಾನು ಎಲ್ಲರಿಗೂ ಗೊತ್ತಿರೋ ವಿಚಾರಣೆ, ಬೆಂಗಳೂರಲ್ಲೂ ನಿಮ್ಮ ಸಂಘಟನೆ ಇದೆ, ಮಂಗಳಮುಖಿಯರದು ಮಂಗಳೂರಲ್ಲಿದೆ, ಮತ್ತೆ ಜಿಲ್ಲೆಯ ಬೇರೆ ಬೇರೆ ಜಿಲ್ಲೆಗಳಿದ್ದಾವೆ. ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಸರ್ಕಾರದ ಮುಂದೆ, ಜನಪ್ರತಿನಿಧಿಗಳ ಮುಂದೆ ನಿಮ್ಮ ಬೇಡಿಕೆ, ನಮಗೊಂದು ಉದ್ಯೋಗ ಕೊಡಿ, ಅಥವಾ ನಮಗೊಂದು ಮಾಸಾಶನ ಜಾಸ್ತಿ ಮಾಡಿ, ಪಿಂಚಣಿ ಜಾಸ್ತಿ ಮಾಡಿ, ಅಥವಾ ಏನಾದರೂ ಮನೆ ಕೊಡಿ, ಜಾಗ ಕೊಡಿ, ಇದನ್ನೆಲ್ಲ ಕೇಳ್ತಾ ಇರ್ತೀರಲ್ಲ, ಏನು ಸ್ಪಂದನೆ ಮಾಡಿಲ್ವಾ? ಕೊಡೋಣಮ್ಮ ಅಂತ ಹೇಳ್ತಾರೆ ಅಷ್ಟೇ ಮಾತು. ಹೋದ ವರ್ಷದ ಇದೇ ಟೈಮಲ್ಲಿ ನಾವು ಕುತ್ಕೊಂಡಿದ್ವಿ. ಕೊರೋನಾ ಕಸಿದ ಬದುಕಾಗಿತ್ತು. ಈ ವರ್ಷ ಕೊರೋನಾ ಎಸೆದ ಬದುಕಾಗಿದೆ ನಮ್ದು. ಹೇಳಿ ಹೇಳಿ ಸಾಕಾಗಿದೆ ನಮ್ಗೆ. ಸರ್ ಪಿಂಚಣಿ ಜಾಸ್ತಿ ಮಾಡಿ ಸರ್, ಮನೆ ಕೊಟ್ಟಿ, ನಮ್ಗೆ ಅಂತ ಒಂದು ಸಪ್ರೇಟ್ ಜೀವನ, ನಾವೊಂದು ಬದುಕು ಕಟ್ಕೊಳ್ತೀವಿ. ಇಲ್ಲಂತೆ ಒಂದು ಫ್ಲಾಟ್ ತರ ಕಟ್ತಾರಂತೆ, ನಮ್ಮನ್ನ ಒಂದು ದೂರ ಇಡ್ತಾರಂತೆ. ಯಾಕೆ? ಸಮುದಾಯ ಅಂತ ಹೇಳಿದಾಗ ನಾವು ಕೂಡ ಒಂದು ಸಮಾಜದಲ್ಲಿ ಬದುಕಬೇಕು, ಒಂದು ಗಂಡು ಹೆಣ್ಣು ಪರಿಸರದ ಮಧ್ಯದಲ್ಲಿ ನಾವು ಬೆಳಿಬೇಕಂತ ಆಸೆ. ಇವ್ರು ಹಂಗ್ ಮಾಡಲ್ವಂತೆ. ನಿಮ್ಮದೇ ಒಂದು ಕಟ್ತೀವಿ ನಿಮ್ಮದೇ ಅಂತ, ನಾವು ಅಲ್ಲಿ ನಮ್ಮ ಸಮುದಾಯದ ಮಂಗಳಮುಖಿಯರೇ ಏರಿಯಾ ಆಗ್ಬಿಡುತ್ತದು. ಪ್ರತ್ಯೇಕವಾಗಿ ಇಡ್ತಾರೆ ಅಂತ. ಇಟ್ ಮೀನ್ಸ್ ನಿಮಗಾಗಿ ಪ್ರತ್ಯೇಕವಾದಂತಹ ವಸತಿ ಅಥವಾ ವಸತಿ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇವೆ, ಅದು ಪ್ರತ್ಯೇಕ ಜಾಗದಲ್ಲಿ ಇರುತ್ತೆ ಅಂತ. ಅದು ತುಂಬಾ ತುಂಬಾ ಜಿಜ್ಞಾಸೆ ಮಾಡಬೇಕಾದ ಮತ್ತು ಪ್ರಶ್ನೆ ಮಾಡಬೇಕಾದ ವಿಚಾರ. ನಾವೆಲ್ಲರನ್ನು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತ ಕರಿತೇವೆ. ಎಲ್ಲರನ್ನು ಕೂಡ ಮುಖ್ಯವಾಹಿನಿ ಜೊತೆಗೆ ಏನು ಬದುಕಬೇಕು ಅಂತ ಹೇಳ್ತೇವೆ. ಸೊ ಅಂತ ಸಂದರ್ಭದಲ್ಲಿ ಮಂಗಳಮುಖಿಯರನ್ನು ಮಾತ್ರ ಒಂದು ಹೊರಗಡೆ ಇಟ್ಟು, ಅಥವಾ ಒಂದು ಪ್ರತ್ಯೇಕವಾಗಿಟ್ಟು, ಅಥವಾ ಅವರಿಗೆ ಏನಾದರೂ ಕೊಡುವ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಏನು ವಸತಿ ವ್ಯವಸ್ಥೆ ಅಥವಾ ಏನು
ಮನೆ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳುವಂತ ಏನು ಆಲೋಚನೆ ಅಥವಾ ಆ ಒಂದು ಮನೋಧರ್ಮನೇ ಅದು ನಾವು ತಿದ್ದಿಕೊಳ್ಳಬೇಕಾದ ಏನು ಅವಶ್ಯಕತೆ ಇದೆ. ಈಗ ನಾನು ಇನ್ನೊಂದು ಪ್ರಶ್ನೆ ಅಥವಾ ವಿಚಾರಕ್ಕೆ ಬರುವಂಥದ್ದು. ಈಗ ಮಂಗಳೂರಿಗೆ ನಾವು ಮಂಗಳೂರು ಆಮೇಲೆ ರಾಜ್ಯದ ವಿಚಾರವನ್ನು ಮಾತಾಡುವ. ಸರಿಸುಮಾರು ಎಷ್ಟು ಮಂಗಳಮುಖಿಯರಿದ್ದಾರೆ ಸಂಜನಾ? ಮೋರ್ ದೆನ್ ಒಂದು 200 ಮಂಗಳಮುಖಿಯರಿದ್ದಾರೆ. 200. ಹೌದು. ಅದರಲ್ಲಿ ಏನಾದರೂ ಉದ್ಯೋಗ ಸ್ವ ಉದ್ಯೋಗ ಅಂತ ಮಾಡಿಕೊಂಡವರು ಅಥವಾ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟು ಕೊನೆಗೆ ಸೋತವರು? ಕೊನೆಗೆ ಸೋತವರು ಇದ್ದಾರೆ, ಈಗೂ ಕೂಡ ಸೋಲ್ತಾನೆ ಇದ್ದಾರೆ. ಯಾಕಂತ ಎಸ್ಪೆಷಲಿ ಅವ್ರು ಕೇಳುವುದು ಏನ್ ಗೊತ್ತಾ ಸರ್, ನಮ್ಗೆ ಫಸ್ಟ್ ನಿಲ್ಲಿಕ್ಕೆ ನಮ್ಗೊಂದು ಜಾಗ, ನಮ್ಗೆ ಇರ್ಲಿಕ್ಕೆ ಒಂದು ಮನೆ ಕೊಡಿ, ಫಸ್ಟ್ ಇರ್ಲಿಕ್ಕೊಂದು ಮನೆ ಸೂರು. ಆದ್ರೆ ಬಾಡಿಗೆ ಮನೆಗೆ ಹೋದ್ರೆ 8,000 ಕೇಳ್ತಾರೆ. ಇವ್ರಿಗೆಲ್ಲ ದೂರ ಸೂರತ್ ಕಲ್ಲು ಬೈಕಂಪಾಡಿ, ಯಾಕೆ ಅಷ್ಟು ಕೆಟ್ಟೋಗಿದ್ವಾ ನಾವು? ಆ ಕಡೆ ಜನಕ್ಕೆ ಕರುಣೆ ಇದೆ, ಯಾಕೆ ಸಿಟಿ ಜನಕ್ಕೆ ಕರುಣೆ ಇಲ್ಲ? ನಮ್ಮಂತ ನೋಡಿದ ತಕ್ಷಣ 8,000 10,000 ಬಾಡಿಗೆ ಕೇಳ್ತೀರ. ನಾವು ಮನುಷ್ಯರಲ್ವಾ? ನಾವ್ ಎಲ್ಲಿಂದ ತರಬೇಕು? ನಾವ್ ಈ ಕಡೆ ಸಮಾಜ ಕೊಡುವಂತ ಕೆಲ್ಸಕ್ಕೆ ಹೋಗ್ಬೇಕಾ, ಅಥವಾ ನಾವು ನಮ್ಮ ಲೈಂಗಿಕ ಕ್ರಿಯೆಗೆ ಇಳಿಬೇಕಾ, ಅಥವಾ ನಾವು ಬೆಗಿಂಗ್ ಮಾಡ್ಬೇಕಾ? ಕೆಲಸ ಮಾಡಿ ಅಂತ ನಿಮ್ ಕೈಕಾಲ್ ಗಟ್ಟಿ ಇದಾರಂತ ಎಲ್ರು ಹೇಳ್ತಾರೆ. ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ ಇದೀವಿ. ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ ಕೆಲಸ? ಯಾರು ಕೊಡ್ತಾರೆ? ಕೆಲಸದ ಆಫರ್ ಯಾರು ಕೊಟ್ಟಿದ್ದಾರೆ? ಹೌದು, ಇಲ್ಲಿ ಸಂಜನಾ ಅವ್ರು ಕೇಳ್ತಾ ಇದ್ದಾರೆ, ನಾವು ಭಿಕ್ಷೆ ಬೇಡುವಾಗ ಎಲ್ರು ಹೇಳ್ತಾರೆ, ಏನು ಕೈಕಾಲು ಗಟ್ಟಿ ಇದೆ ನಿಂಗೆ, ಏನು ದುಡಿಯೋಕೆ ಆಗುದಿಲ್ವಾ ಅಂತ. ಎಸ್, ಅವರೆಲ್ಲರೂ ಮರು ಪ್ರಶ್ನೆ ಮಾಡಿಕೊಳ್ಳಬೇಕಾದದ್ದು, ಜಿಜ್ಞಾಸೆ ಮಾಡಿಕೊಳ್ಳಬೇಕಾದದ್ದು. ಎಸ್, ಇವರಿಗೆ ನಾವು ಎಷ್ಟು ಕೆಲಸ ಕೊಟ್ಟಿದ್ದೇವೆ? ಉದ್ಯೋಗದಾತರಾಗಿ ನಾವು ಎಷ್ಟು ಕೆಲಸ ಕೊಟ್ಟಿದ್ದೇವೆ? ಎಷ್ಟು ಮಂದಿಯನ್ನು ಅಥವಾ ಕೆಲಸಕ್ಕೆ ಎಲ್ಲಾದ್ರೂ ಕೊಂಡೋಗಿ ಸೇರಿಸಿದ್ದೇವೆ? ಇದನ್ನ ನಾವು ಕೇಳಿಕೊಳ್ಬೇಕಲ್ವಾ? ಎಸ್ ಸಂಜನಾ ಅವರೇ, ಇವರ್ ನಿಜ, ಎಷ್ಟು ಮಂದಿಗೆ ಉದ್ಯೋಗವನ್ನು ಕೊಟ್ಟಿದ್ದೇವೆ ಅಥವಾ ಸ್ವಉದ್ಯೋಗ ಮಾಡಿಕೊಳ್ಳಿಕ್ಕಾದ್ರೂ ಎಷ್ಟು ಸಹಾಯ ಸಹಕಾರ ಮಾಡಿದ್ದೇವೆ ಅನ್ನೋದನ್ನು ಸಮಾಜ ಪ್ರಶ್ನೆ ಮಾಡಬೇಕಾಗಿದೆ, ಕೇಳಿಕೊಳ್ಳಬೇಕಾಗಿದೆ. ತಮ್ಮ ಏನು ಅಂತಃಕರಣವನ್ನು ಮುಟ್ಟಿ ಕೇಳಬೇಕಾಗಿದೆ. ಬೀದಿಯಲ್ಲಿ ಭಿಕ್ಷೆ ಬೇಡುವಾಗ ಎಸ್ ಕೈಕಾಲು ಗಟ್ಟಿದೆ, ಇವರಿಗೇನು ದುಡಿಬಾರದಾ ಅಂತ ಕೇಳುವ ಜನರು, ಎಸ್ ಇವರಿಗೆ ಎಷ್ಟು ಮಂದಿ ಇವರಿಗೆ ಉದ್ಯೋಗಕ್ಕಾಗಿ ಸಹಾಯ ಸಹಕಾರ ನೆರವು ಅಥವಾ ಒಂದು ಕೋಆರ್ಡಿನೇಷನ್ ಮಾಡಿದವರು ಎಷ್ಟು ಜನ ಅಂತ. ಇದು ಪ್ರಿಯಾಕ, ಇದು ನೀವೇನಾದರೂ ಉದ್ಯೋಗ ಏನಾದರೂ ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ? ಏನ್ ಹೇಳಕ್ಕೆ ಬಯಸ್ತೀರಿ? ಏನಿಲ್ಲ ಸರ್, ನಮ್ದು ಏನಿದು ಭಿಕ್ಷಾಟನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಹೋದ ವರ್ಷ ಕೊರೋನಾದಿಂದ ಸಹ ನಮ್ಗೆ ಯಾವ್ದು ಭಿಕ್ಷಾಟನೆ ಇಲ್ಲ, ಯಾವ್ದಿಲ್ಲ, ಮನೆಯಿಂದ ಆಚೆ ಬರ್ಲಿಕ್ಕಿಲ್ಲ ಸರ್ ನಮ್ಗೆ. ರೇಖಾ, ನೀವೇನಾದ್ರೂ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಹೌದು, ಬ್ಯೂಟಿಷಿಯನ್ ಮಾಡಿದೆ ಸರ್ ನಾನು 3 ತಿಂಗಳು ಟ್ರೈನಿಂಗ್. ಅದರಲ್ಲಿ ನಮ್ಮ ಮ್ಯಾಮ್ಗೆ ಯಾರೋ ಕೆಲಸ ಕೊಡ್ತೀವಂತ ನಂಗೆ ಹೇಳಿದ್ರಂತೆ, ನಮ್ಮದೇನು ಹೇಳಿಲ್ಲ. ಬ್ಯೂಟಿ ಪಾರ್ಲರ್ ತರಬೇತಿಯನ್ನು ಪಡೆದರು ರೇಖಾ ಅವರು, ಬ್ಯೂಟಿಷಿಯನ್ ಆಗಬೇಕು ಅಂತ. ಎಸ್ ಹೇಳಿ. ಈ ಮೇಡಮ್ ಹತ್ರ ಹೇಳಿದ್ರಂತೆ, ಯಾವ್ದು ದೊಡ್ಡ ಪಾರ್ಲರ್ ಅಲ್ಲಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರಂತೆ. ಮೇಡಮ್ ಹೇಳಿದ್ರು, ನಿಂಗೆ ಇನ್ನೊಂದು ವಾರ 15 ದಿವಸದಲ್ಲಿ ಕೆಲಸ ಕೊಡ್ಬೋದು ಅಂತ ಹೇಳಿದ್ರು. ಸಂಜನಾ ಅವ್ರು ಸಹ ಇದ್ರು ಅಲ್ಲಿ ಸಹ. ಹೌದೌದು ಇದ್ರು. ಮತ್ತೆ ಒಂದು 4 ದಿವಸ ಆದ್ಮೇಲೆ ಅವರು ಹೇಳಿದಂತೆ, ನನ್ನ ಪಾರ್ಲರ್ ಅಲ್ಲಿ ಕೆಲಸ ಕೊಡ್ತೀನಿ, ಆದ್ರೆ ಅವ್ರು ಮಾತಾಡೋದೆಲ್ಲ ಬೇಡ, ಸುಮ್ಮನೆ ಆಗಿ ಕೆಲಸ ಮಾಡ್ಲಿ ಅಂತ ಹೇಳಿದ್ರು. ಆಗ ನಮ್ಮ ಮೇಡಮ್ ಹೇಳಿದ್ರಂತೆ, ಮಾತಾಡಲಿದ್ದಾಗೆ ನನ್ನ ಸ್ಟೂಡೆಂಟ್ ಹೇಗೆ ಕೆಲಸ ಮಾಡ್ತಾರೆ, ಹಾಗಾದ್ರೆ ನಾನು ಕಳ್ಸೋದಿಲ್ಲ ನನ್ನ ಸ್ಟೂಡೆಂಟ್ ಹಾಗೆ ಅಂತ. ಹಾಗೆ ನಾವು ಒಂದು ಕೆಲಸ ಮಾಡುವಾಗ ಮುಂದೆ ಬರುವಾಗ ಈಗ ಜನಗಳು ಹಿಂದೆ ತಳ್ಳುತ್ತಾರೆ ಅನ್ನೋದು ನೋಡಿ. ರೇಖಾ ಅವರು ಹೇಳ್ತಾರೆ, ನಾನು ಬ್ಯೂಟಿಷಿಯನ್ ತರಬೇತಿ ಪಡೆದೆ, ಉದ್ಯೋಗದ ಏನು ಅವಕಾಶಗಳು ತೆರೆದುಕೊಳ್ಳುತ್ತೆ ಅಂತ ನಮಗೆ ತರಬೇತಿ ನೀಡಿದವರು ಹೇಳಿದರು, ಪ್ರೋತ್ಸಾಹ ಮಾಡಿದರು, ತರಬೇತಿಯನ್ನು ಕೂಡ ಕೊಟ್ಟರು. ಆದರೆ ಉದ್ಯೋಗ ಕೊಡಬೇಕಾದವರು ಎಸ್ ಅವರು ಬರಲಿ, ಅಂದರೆ ನಮ್ಮಲ್ಲಿ ನಮ್ಮ ಏನೋ ಪಾರ್ಲರ್ಲಿ ಏನನ್ನೂ ಮಾತಾಡಬಾರ್ದು ಅಂತ. ಈಗ ಒಬ್ಬ ಮನುಷ್ಯ ಮಾತನಾಡದೆ ಕುಳಿತುಕೊಂಡು ಕೆಲಸ ಮಾಡಬೇಕಂತ ಹೇಳಿದ್ರೆ ಇರ್ಲಿ, ಬಹುಶಃ ಬರುವುದೇ ಬೇಡ ಅನ್ನೋ ಉದ್ದೇಶಕ್ಕಾಗಿ ಹೇಳಿರುವ ಮಾತಿರ್ಬೋದು. ಒಂದು ಇವರು ಅವ್ರ ಪಾರ್ಟಿ ಬರುವಾಗ ಬ್ಯೂಟಿ ಹೌದು ಸ್ಟುಡಿಯೋ ಅಲ್ಲಿ ಅವ್ರ ಹತ್ರ ನಾವು ಮಾತಾಡ್ಬೇಕು ತಾನೆ, ಕೇಳ್ಬೇಕಲ್ವಾ? ಅದೆಲ್ಲ ಕೇಳಿದಾಗ ಹೇಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ನಾವು ನಾವಿಬ್ರು ಜೊತೆಗೆ ಬ್ಯೂಟಿಷಿಯನ್ ಕಲ್ತಿದ್ದು ಶರ್ಬತ್ ಕಟ್ಟೆಲೆ, ಕಂಪ್ಲೀಟ್ ಕೋರ್ಸ್ ಆಯ್ತು ನಮ್ಮಿಬ್ಬರದು. ನಾವೊಂದು ಆಸೆ ಪಟ್ಟಿದ್ದು ಒಂದು ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡೋಣ, ಚೆನ್ನಾಗಿರೋಣ, ಅದ್ರಲ್ಲಿ ಬೆಳೆಯೋಣ ಅಂತ ಆಸೆ. ಸ್ವಾಭಾವಿಕ ಸಹಜವಾದಂತ ಆಸೆ, ಅದು ಎಲ್ಲರಿಗೂ ಇರುವಂತದ್ದು. ನನ್ ಕೆಲಸ ಸಿಕ್ತು, ಬಟ್ ಇವಳು ಕೆಲಸ ಸಿಗ್ಲಿಲ್ಲ. ಯಾಕೆ? ಇವಳು ಕೂಡ ಕೋರ್ಸ್ ಮಾಡಿದಾರಲ್ಲ. ಸೊಸೈಟಿ ಹೇಳಿದ್ದು ದುಡುತ್ತೀನಿ, ನಿಮ್ ಕೈ ಇಲ್ವಾ ರೋಗನ ಅಂತ ಕೇಳುವಾಗ ನಾವು ದುಡಿದು ಆತರ ಪೆಟ್ಟು ನಮ್ಗೆ ಬಡ್ದಾಗ ನಾವು ಕಲಿಯಕ್ಕೆ ಇಂಟ್ರೆಸ್ಟ್ ತಗೊಂಡಿ, ನಾವು ಬ್ಯೂಟಿಷಿಯನ್ ಆಗ್ಬೇಕಂತ ಬ್ಯೂಟಿಷಿಯನ್ ಕಲ್ತ್ವಿ. ಸೊ ಇವಳಿಗೆ ಕೆಲಸ ಮಾಡಬಾರ್ದು, ಬಾಯಿ ಮುಚ್ಚಿ ಕುತ್ಕೋಬೇಕಂತ ಅಂತ ನಾವು ಮೂಕಿನ. ಆ ಟೈಮಲ್ಲಿ 3 ತಿಂಗಳು ನಾವು ಸುರತ್ಕಲ್ಲಿಂದ ಇಲ್ಲಿಗೆ ಕೇಪಿಟಿಗೆ ನಾವು ಬಂದು ಹೋಗಿ ನಮ್ದು
ತುಂಬಾ ಕಷ್ಟ ಆಗಿ ತರಬೇತಿಯನ್ನು ಹಾ, ಪಡೆದಿದ್ದೀರಿ. ಭಿಕ್ಷಾಟನೆ ಬಿಟ್ಟು ತಾನು ತರಬೇತಿ ನಡೆಸಿದಾಳೆ. ನಮ್ಮ ಮನೇಲಿ ಏನ್ ಪ್ರಾಬ್ಲಮ್ ಇತ್ತು ಅದು ಬಿಟ್ಟು ನಾನು ಒಂದು ಕಲಿಬೇಕಂತ ಛಲದಿಂದ ಮುಂದೆ ಬಂದ್ರೆ ಮತ್ತೆ ಹೀಗೆ ಸಮಾಜದಲ್ಲಿ ಈ ತರ ಇದು ಮಾಡುವಾಗ ತುಂಬಾ ಮನಸ್ಸಿಗೆ ಬೇಜಾರಾಯ್ತು ಅದು. ತಿರಸ್ಕರ್ತಾರೆ, ಬೇಡ ಅಯ್ಯೋ ಮಂಗಳಮುಖಿನ ಇವ್ರ ಈಗ ಅಂತ. ಯಾಕೆ ಮಂಗಳಮುಖಿಯರ ಕೈಲಿ ₹1 ತಗೊಳಕ್ ನಿಮ್ಗೆ ಒಳ್ಳೇದಾಗತ್ತೆ? ಮಂಗಳಮುಖಿಯರು ಬಂದು ನಿಮ್ ಮಕ್ಕಳು ಹುಟ್ಟಿದಾಗ ಡಾನ್ಸ್ ಮಾಡಕ್ ಒಳ್ಳೇದಾಗತ್ತೆ ನಿಮ್ಗೆ? ಯಾವ್ದೋ ಶುಭ ಕಾರ್ಯದಲ್ಲಿ ಅಕ್ಕ ನಿನ್ ಕೈಲಿ ₹1 ಕೊಡಕ ಅಂತ ಹೇಳ್ತೀರಾ, ಅವಾಗ ನಮ್ಮಿಂದ ಒಳ್ಳೇದಾಗತ್ತೆ ಅಂತ ಹೇಳ್ತೀರಾ. ಸೊ ನಮ್ಮಿಂದ ನಿಮ್ಗೆ ಒಳ್ಳೇದಾಗ್ಬೇಕು, ಆದ್ರೆ ನಿಮ್ಗೆ ನಾವು ಕಂಡ್ರೆ ಇಷ್ಟ ಇಲ್ಲ. ಸಮಾಜ ಇನ್ನೂ ಕೂಡ ಒಂಥರ ಏನು ಮೌಢ್ಯದಿಂದ ಹೊರಗೆ ಬಂದಾಗೆ ಕಾಣಿಸುವುದಿಲ್ಲ. ಸಂಜನಾ ಅವರು ಹೇಳಿದಾಗೆ, ಎಸ್, ನಮ್ಮ ಮನೆಯಲ್ಲಿ ಏನಾದರೂ ಒಳ್ಳೇದಾಗುದಿದ್ದರೆ, ನಮ್ಮ ಮಕ್ಕಳಿಗೆ ಏನಾದರೂ ಒಳ್ಳೇದಾಗುದಿದ್ದರೆ ನೀವು ಅರಸಿ ಅಂತ ಹೇಳ್ತಾರೆ ಅಲ್ವಾ? ಅದೇ ನಮಗೆ ನಾವು ಏನಾದರೂ ವಿದ್ಯೆ ಅಥವಾ ಏನಾದರೂ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ತರಬೇತಿ ಮಾಡಿಕೊಂಡು ಬಂದರೆ ನಮ್ಮನ್ನೊಂದು ಕೆಲಸಕ್ಕೆ ಸೇರಿಸಿಕೊಳ್ಳುವಂಥ ಪ್ರಯತ್ನವನ್ನು ಈ ಸಮಾಜ ಯಾಕೆ ಮಾಡುವುದಿಲ್ಲ? ಒಂದು ವೇಳೆ ಮಾಡಿದ್ದರೆ, ಏನಾದರೂ ಸಣ್ಣ ಪುಟ್ಟ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಿದ್ದರೆ ಇವರು ಪಡೆದಂಥ ತರಬೇತಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಷ್ಟ ಕಾಲದಲ್ಲಿ ತಕ್ಕ ಮಟ್ಟಿಗಾದರೂ ಒಂದು ಅವರವರ ಕಾಲಲ್ಲಿ ಅವರವರ ಮನೆಯಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಇರ್ತಾ ಇತ್ತು. ಇವತ್ತು ಅತ್ಯಂತ ಯಾತನೆಯ ಅತ್ಯಂತ ಕಷ್ಟದ ಬದುಕಿದೆ. ಈಗಾಗಲೇ ಹೇಳಿದಾಗೆ ಭಿಕ್ಷೆ ಬಿಡುವವರಿಗೆ ಭಿಕ್ಷೆ ಕೊಡ್ಲಿಕ್ಕೆ ಯಾರು ಇಲ್ಲ. ಈಗ ಪೇಟೆ, ಪಟ್ಟಣ, ನಗರ, ರಸ್ತೆಗಳಲ್ಲಿ ಯಾರು ಜನ ಇಲ್ಲ, ಜನಸನಿಲ್ಲ, ಓಡಾಡುವುದಿಲ್ಲ. ಎಲ್ಲಿಂದ ಮಾಡಬೇಕು? ಒಪ್ಪತ್ತಿನ ಊಟಕ್ಕೆ ಕೂಡ ಕಷ್ಟದಂತ ಒಂದು ಪರಿಸ್ಥಿತಿ ಬಂದಿದೆ. ಸೊ ಎಸ್ ಸಂಜನಾ ಅವರೇ, ಏನ್ ಮಾಡಬೇಕು? ಸಮಾಜ ಏನ್ ಮಾಡಬೇಕು? ಸರ್ಕಾರ ಏನ್ ಮಾಡಬೇಕು ಹೇಳಿ. ಸರ್ಕಾರಕ್ಕೆ ಅದೇ ಒಂದು ಮನವಿ, ಫಸ್ಟ್ ನಮ್ಗೆ ಇರ್ಲಿಕ್ಕೆ ಒಂದು ಜಾಗ, ನಮ್ಗೆ ಓದೋರಿಗೆ ಓದೋ ಆಸೆ ಉಂಟಿದ್ರಲ್ಲಿ, ಕೆಲಸ ಮಾಡೋ ಸಡನ್ಲಿ ಯಾರು ಕೆಲಸಕ್ಕೆ ಜಾಯಿನ್ ಆಗಲ್ಲ. ಏನಾದ್ರೂ ಒಂದು ತರಬೇತಿ ಬೇಕು. ಯಾವುದೇ ಕೆಲಸಕ್ಕೆ ಹೋಗೋದಿದ್ರು ಅಥವಾ ಸ್ವಲ್ಪ ವಿದ್ಯೆ ಬೇಕು. ಅವ್ರ ಕಾಲಿಂದ ಅವರಾಗಿ ಬರ್ತಾರೆ. ನನಗೊಂದು ಆಸೆ, ನಾನು ಒಂದು ಸಮಾಜದಲ್ಲಿ ಸಮಾಜಮುಖಿ ಆಗ್ಬೇಕು, ಎಲ್ರ ಮುಂದೆ ನನಗೇನಿಂದ ತೋರಿಸ್ಬೇಕು, ಅವರಲ್ಲಿ ಆಸೆ ಉಂಟು. ತಳ್ತಾರೆ, ಜಗ್ತಾರೆ, ನಿಂಗೆ ಏನಕ್ಕೆ ಬೇಕು ಇರು, ನಿನ್ಗೇನಿದು, ನಿನ್ಗೇನು ಬೆಗ್ಗಿಂಗೆ ಬೆಸ್ಟ್, ನಿಂಗೆ ಕೆಲಸ ಮಾಡೋ ವೇಸ್ಟ್ ಅಂತ ಹೇಳ್ತಾರೆ. ನನ್ಗೆ ಹೇಳಿದ್ದಾರೆ, ಅಣ್ಣ ಕೆಲಸ ಕೊಡಿ. ಬೇಡ, ಇಷ್ಟೆಲ್ಲ ಹೋಟ್ಲ್ ಇದೆ ಮಂಗಳೂರು, ಇಷ್ಟೆಲ್ಲ ಹೋಟ್ಲು ಉಂಟಲ್ಲ, ಒಂದು ಹೋಟ್ಲಲ್ಲಿ ಮ್ಯಾನೇಜರ್ ಬೇಡ, ಒಂದು ಪಾತ್ರ ತೊಳಿಕ ಕೆಲಸ ಕೊಡ್ಲಿ ನಮ್ಗೆ. ನಾನೇ ಕೇಳ್ದಾಗ ನಿಮ್ಗೆ ಯಾಕೆ ಬೇಕು, ₹10 ತಗೊಂಡು ಹೋಗ ಅಂತ ಹೇಳಿದವರು. ಸೊ ಅವ್ರ ಮುಂದೆ ನಾನು ಬದುಕಿ ತೋರಿಸಿದೆ, ಕೆಲಸ ಮಾಡಿ ತೋರಿಸಿದೆ. ಈಗಿಲ್ಲ ಹೋಟ್ಲು, ಈಗ ನಾನು ಕೆಲಸ ಖಾಲಿ ಇಲ್ಲ, ಏನೂ ಇಲ್ಲ ನಾನು ಮನೇಲಿ. ಈಗ ಮತ್ತೆ ನಾನೇನು ಮಾಡಬೇಕು? ಹಳೆ ರೂಟ್ಗೆ ಹೋಗ್ಬೇಕಲ್ಲ. ನಾನು ಭಿಕ್ಷಾಟನೆ ಮಾಡಿ ನನ್ನ ಹೊಟ್ಟೆ ತುಂಬಬೇಕು, ನನ್ನ ಹೊಟ್ಟೆ ನಾನು ತುಂಬ್ಕೋಬೇಕು. ನಾನೇನು ದೊಡ್ಡ ಬಿಲ್ಡಿಂಗ್ ಕಟ್ಟುವ ಅಂತಸ್ತು ಮಾಡ್ಕೊಂಡು ಜೀವನ ಮಾಡ್ತಾ ಇಲ್ಲ, ನಂಗೆ ಮಾನ ಮುಚ್ಕೋಬೇಕು. ದಿನನಿತ್ಯದ ಬದುಕು ಅಷ್ಟೇ. ಈ ದಿನ, ಈ ಹೊತ್ತು, ಈ ಕ್ಷಣದಲ್ಲಿ ಬದುಕುವಂತ ಪರಿಸ್ಥಿತಿ. ಸಂಜನಾ ಅವರು ಹೇಳ್ತಾ ಇದ್ದಾರೆ, ಕನಿಷ್ಠ ಪಕ್ಷ ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುವಂತ ಕೆಲಸವನ್ನಾದರೂ ಕೊಡಬಹುದಿತ್ತಲ್ವಾ ಅಂತ. ಯಾರೂ ಕೊಡೋದಿಲ್ಲ ಅಂತ. ಕೊಡೋದಿಲ್ಲ. ನಮ್ಮನೆ ಭಿಕ್ಷುಕರು ಅಂತಾರಲ್ಲ, ನಾವು ಭಿಕ್ಷುಕರಲ್ಲ, ನೀವು ಭಿಕ್ಷುಕರು. ನಾವು ಅದು ನಮ್ಮ ದಿನನಿತ್ಯ ಒಂದು ಕೆಲಸ ಅನ್ಕೊಂಡು ಮಾಡ್ತಾ ಇದೀವಿ. ನೀವು ಇನ್ನೊಬ್ರ ಕೈ ಚಾಚಲ್ವಾ? ತಿಂಗಳಾದ್ಮೇಲೆ ನೀವು ಚಾಚಲ್ವಾ? ಅದು ನೀವು ಭಿಕ್ಷೆ ಬೇಡ, ನಾವಲ್ಲ. ಇದು ಪರಂಪರೆಯಿಂದ ಬಂದಿರೋದು, ನಾವು ಕೇಳ್ತಾ ಇರೋದು. ಡಾನ್ಸ್ ಮಾಡಿ ಕೇಳಿ ಅದು ಇದು ಅನ್ಕೊಂಡು ಅಪ್ಪ ಅಣ್ಣ ಅನ್ಕೊಂಡು ಕೇಳ್ತಿದೀವಿ. ನಾವೇನು ಮೈ ಮರ್ಕೊಂಡು ಕುತ್ಕೊಂಡಿಲ್ವಲ್ಲ. ಅದನ್ನ ಯಾಕೆ ನೀವು ತಿರಸ್ಕರ್ತೀರ? ಭಿಕ್ಷುಕರು 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 ಅಂತ ಪ್ರತಿ ಮಾತದು ಭಿಕ್ಷಾಟನೆಯವರು ಭಿಕ್ಷುಕರು, ಮಂಗಳಮುಖಿಯರು, ಬೆಗ್ಗಿಂಗ್ ಬಿಟ್ರೆ ಬೇರೆ ಕೆಲಸ ಇಲ್ಲ ಅಂತ. ಹೌದು, ಅದು ನಮ್ಮ ಹೊಟ್ಟೆಪಾಡು. ನಾಗರಿಕ ಸಮಾಜ ಸ್ಪಂದಿಸಬೇಕಾದದ್ದು, ಸರ್ಕಾರ ಸ್ಪಂದಿಸಬೇಕಾದದ್ದು. ಹೊಟ್ಟೆಪಾಡು ಪರ್ಯಾಯ ಏನಾದರೂ ಸೂಚಿಸಬೇಕಲ್ಲ, ಏನಾದರೂ ಮಾಡಿಕೊಡ್ಬೇಕಲ್ವಾ? ಅದು ಬಿಟ್ಟು ಭಿಕ್ಷೆ ಬೇಡ್ತಾ ಇದ್ದಾಗ ಅಲ್ಲಿಗೆ ಬಂದು ಪೊಲೀಸರ ದೌರ್ಜನ್ಯ, ಕಿರುಕುಳ, ಆಮೇಲೆ ಒಟ್ಟು ನಾಗರಿಕ ಸಮಾಜದ ಸ್ಪಂದನೆ ಅತ್ಯಂತ ಕನಿಷ್ಠ ಅಂತ ಹೇಳ್ಬೋದು. ಬಹುಶಃ ನಿಮ್ಮ ಸಂಖ್ಯೆ ಕಡಿಮೆಯಾ ಅಥವಾ ನಾಗರಿಕ ಸಮಾಜಕ್ಕೆ ಕೇಳುವಂತ ಕಿವಿ ಇಲ್ವೋ, ಅಥವಾ ಕಣ್ಣಿದ್ದು ಕುರುಡರಾಗಿದ್ದಾರೋ, ಅಥವಾ ಆಫ್ಟರ್ ಆಲ್ ಇವರಿಗೆ ಸಣ್ಣ ಸಮುದಾಯ ಸಹಾಯ ಮಾಡಿದರೆ ಏನು ದೊಡ್ಡ ಓಟ್ ಏನು ಬರಲ್ಲ ಅಂತ ಚಿಂತನೆ ಕೂಡ ಇರಬಹುದಾ? ಆಫ್ ಕೋರ್ಸ್. ನೀವು ಹೇಳ್ತೀರಿ ಮಂಗಳೂರಲ್ಲಿ 200 ಜನ ಇದ್ದೀರಿ ಅಂತ. ಇಡೀ ಒಟ್ಟು ರಾಜ್ಯದಲ್ಲಿ ಆಗುವ ಎಷ್ಟು ಜನ ಇರ್ಬೋದು ಮಂಗಳಮುಖಿಯರು ಒಂದು ಅಂದಾಜು? ಮೋರ್ ದೆನ್ ಇದ್ದಾರೆ. ಒಂದು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಇರೋರು ಅಷ್ಟು ಕೇಳಿ ಒಂದು 10,000 ಇರ್ಬೋದು. ಬಟ್ ನಾನು ಅಷ್ಟು ಕಲೆಕ್ಟ್ ಮಾಡಲಿಲ್ಲ. ಇದ್ದಾರೆ, ತುಂಬಾ ಜನ ಇದ್ದಾರೆ. ಜನಸಂಖ್ಯೆ ನಾರ್ಮಲ್ ಒಂದು ಗಂಡು ಹೆಣ್ಣು ಯಾವ ತರ ಇದ್ದಾರೆ ಅದ್ರ ಒಂದು ಮಂಗಳಮುಖಿ ಆದ್ರೂ ಇರುತ್ತೆ. ಸೊ ತುಂಬಾ ಜನ ಇದ್ದಾರೆ. ಚದುರಿ ಹೋದವರು ದೊಡ್ಡ ಮಟ್ಟದಲ್ಲಿ ಏನೋ ಒಂದು, ಈಗ ನಮಗೆ ಬೇರೆ ವಿಚಾರಗಳಲ್ಲಿ ರಾಜಕೀಯವಾಗಿ
ಅಥವಾ ಸರ್ಕಾರದ ಮುಂದೆ ಅಧಿಕಾರ, ಅಂತಸ್ತು, ಸವಲತ್ತನ್ನು ಕೇಳುವವರೆಲ್ಲ ಜಾತಿ ಸಂಘಟನೆ ಮಾಡಿಕೊಂಡು ಅಥವಾ ಬೇರೆ ಸಮುದಾಯ ಸಂಘಟನೆ ಮಾಡಿಕೊಂಡು ಆ, ಏನು ಒತ್ತಾಯಪೂರ್ವಕ ಕೇಳ್ತಾರಲ್ಲ, ಆ ರೀತಿಯಾಗಿ ಕೇಳುವಷ್ಟನ್ನು ಬಹುಶಃ ನಿಮ್ಮ ಸಮುದಾಯ, ಯಾಕಂದ್ರೆ ಚದುರಿ ಹೋಗಿರುವ ಒಂದು ಸಮುದಾಯ ಆಗಿರುವುದರಿಂದ ದೊಡ್ಡ ಪ್ರಬಲವಾದಂತಹ ಧ್ವನಿಯನ್ನು ಎತ್ತಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಹುಶಃ ಅದು ಕೂಡ ಏನು ನಮ್ಮನ್ನು ಆಳ್ವಿಕೆ ಮಾಡುವವರಿಗೆ ಏನೋ ಸಣ್ಣ ಸಮುದಾಯ ಇದ್ದಾರೆ, ಒಮ್ಮೆ ಬರ್ತಾರೆ, ಕೇಳ್ತಾರೆ, ಹೋಗ್ತಾರೆ ಅನ್ನುವಂಥ ಒಂದು ಏನು ತಿಳುವಳಿಕೆ ಇರಬಹುದು. ಬಹುಶಃ ಆ ಕಾರಣಕ್ಕಾಗಿ ಈ ರೀತಿಯ ಒಂದು ನೆಗ್ಲೆಕ್ಟ್ ಅಥವಾ ಈ ರೀತಿಯಾಗಿ ಒಂದು ಏನು ಸಣ್ಣ ಒಂದು ತಿರಸ್ಕಾರದ ಧೋರಣೆ ಕೂಡ ಇರಬಹುದು ಏನೋ. ಇಲ್ಲ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಮೊನ್ನೆಯ ಪ್ಯಾಕೇಜಿನಲ್ಲಿ ಸರ್ಕಾರ ಕೋವಿಡ್ ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ಇರುವವರಿಗೆ ಅಂತ ಘೋಷಣೆ ಮಾಡಿರೋ ಪ್ಯಾಕೇಜಿನಲ್ಲಿ ಕನಿಷ್ಠ ಮಂಗಳಮುಖಿಯರಿಗೆ ಏನಾದರೂ ಒಂದು ಪರಿಹಾರ, ಸಣ್ಣ ಸಣ್ಣ ಒಂದು ಪರಿಹಾರ ಕೊಟ್ಟಿದ್ದರೂ ಕೂಡ ಈ ಒಂದು ತಿಂಗಳು ಅಥವಾ ಮುಂದಿನ ತಿಂಗಳಿಗೆ ಬದುಕಿಕೊಳ್ಳಿಕ್ಕೆ ಬೆಳೆದಾಗೆ ಏನು ಬಾಡಿಗೆ ಕೊಡ್ಲಿಕ್ಕೆ ಆದ್ರೂ ಸಹಕಾರ. ಬೆಳಿಗ್ಗೆ ನಮ್ಗೆ ಇವತ್ತು ಬಂದಿದ್ದಾರೆ ಬಾಡಿಗೆ ಕಟ್ಟಬೇಕಂತ, ಎಲ್ಲಿಂದ ಕಟ್ಟೋಣ? ಇಲ್ಲಾಂದ್ರೆ ಲಾಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕರೆಂಟ್ ಬಿಲ್ 3 ತಿಂಗಳು ಬಂದಿದೆ, ಎಲ್ಲಿಂದ ಕೊಡ್ಬೇಕು ನಾವು? ಅದಾದ್ರೂ ಅವ್ರ ಮನಸ್ಸಾಕ್ಷಿ ಅನ್ನೋದಿಲ್ಲ ಅವ್ರಿಗೆ. ಇದು ಇಡೀ ವಿಶ್ವಕ್ಕೆ ಅಲ್ಲಲ್ಲೋ ಕಲ್ಲಲಾಗಿ ಕೊರೋನಾ ಆಗಿರೋದು ಸ್ಥಿತಿ ಇವಾಗಿರೋದು. ಸೊ ನಮ್ಮದೊಂದು ಸ್ಥಿತಿ ಅರ್ಥ ಮಾಡ್ಕೋಬೇಕು. ಪಾಪ ಇವರು ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಅಥವಾ ಭಿಕ್ಷಾಟನೆ ಮಾಡಿ ಆಗಿರ್ಬೋದು, ಅಥವಾ ಇನ್ನೊಂದು ಆಗಿರ್ಬೋದು. ಪಾಪ ಅವ್ರು ಯಾರಿದ್ದಾರೆ, ಹಿಂದೆ ಇಲ್ಲ ಮುಂದೆ ಇಲ್ಲ, ಗಂಡು ಮಕ್ಕಳ ದಿಕ್ಕೇ ಇಲ್ಲ ನಮ್ಗೆ ಮನೇಲಿ. ನಾನು ಒಂಟಿ ಆಗಿರೋದು, ಅವ್ರು ಇಬ್ರು ಜೊತೆ ಆಗಿರೋದು, ಕೆಲವರು ಸಿಂಗಲ್ ಆಗಿರ್ತಾರೆ. ಅವ್ರನ್ನ ಕಷ್ಟ ಅರ್ಥ ಮಾಡ್ಕೋಬೇಕು. ಅಯ್ಯೋ ಇವತ್ತಿಲ್ಲ ನಾಳೆ ನಾವು ಕೊಡ್ತೀವಿ ಅಂತ ಹೇಳ್ತಿದೀವಿ, ನಿಮ್ಮ ಪರಿಹಾರ ನಮ್ಗೆ ಬೇಡ, ನಾವು ಕೊಡ್ತೀವಿ ಅಂತ ಹೇಳ್ತಿದ್ವಿ ಬಾಡಿಗೆ, ನೀವು ಅದನ್ನೇ ನಮಗೆ ನಾವು ಕೊಡೋದೇ ಇಲ್ಲ ಅಂತ ಕುತ್ಕೊಂಡಿಲ್ವಲ್ಲ. ಜಸ್ಟ್ ಥಿಂಕ್ ಮಾಡ್ಬೇಕು ನೀವು ಕೂಡ. ಒಂದು ಕೊರೋನಾ ಇದೆ, ಬೇಡಮ್ಮ ತಾಳ್ಮೆಯಿಂದ ಇರಿ, ಆ್ಯಂಡ್ 3 ತಿಂಗಳ ನಂತರ ಕೊಡಿ ಅಂತ ಹೇಳಿ ನಾವು ಇನ್ನೂ ಖುಷಿಯಾಗಿ ಒಂದು ನೀರು ಗಂಜಿ ಚಟ್ನಿ ಮಾಡ್ಕೊಂಡಾದ್ರೆ ನಾವು ಜೀವನ ಮಾಡ್ತಾ ಇದ್ವಿ. ವೀಕ್ಷಕರೇ, ಗಮನಿಸಬೇಕಾದ ವಿಚಾರ ಯಾಕಂತ ಹೇಳಿದ್ರೆ ಇಂಥ ಒಂದು ಸಂಕಷ್ಟ ಕಾಲವನ್ನು ಇಡೀ ಸಮಾಜ ಎದುರಿಸಿದ ಸಂದರ್ಭದಲ್ಲೇ ಮಂಗಳಮುಖಿಯರದ್ದು ಕಷ್ಟ ಅಂತೂ ಇನ್ನು ಅದು ಏನು ಪಾತಾಳಕ್ಕೆ ಇಳಿದೋದಂಥ ಒಂದು ಕಷ್ಟವನ್ನು ಅವರು ಎದುರಿಸ್ತಾ ಇದ್ದಾರೆ. ಇದು ಸರ್ಕಾರ ಏನು ಮಾಡ್ಬೋದು ಅನ್ನೋ ಬಗ್ಗೆ ನಾವು ಮಾತಾಡಬೇಕಾಗಿದೆ, ಚಿಂತನೆ ಮಾಡಬೇಕಾಗಿದೆ. ನಾನು ಸಣ್ಣ ಬ್ರೇಕ್ ತೆಕ್ಕೊಳ್ತೇನೆ ಒಂದು ಸಂವಾದದ ನಡುವೆ. ಆ ಬ್ರೇಕ್ ನಂತರ ಈ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇನೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number one paint. SDM ಕಾಲೇಜು ಉಜಿರೆ. ಇದ್ರವ ಎಸ್, ಕೋವಿಡ್ ಸಂಕಷ್ಟ ಕಾಲದಲ್ಲಿ ಮಂಗಳಮುಖಿಯರ ಕಷ್ಟ, ಯಾತನೆ, ನೋವು ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಕನಿಷ್ಠ ಸರ್ಕಾರ ಘೋಷಣೆ ಮಾಡಿರುವಂಥ ಪ್ಯಾಕೇಜಿನಲ್ಲಿ ಮಂಗಳಮುಖಿಯರಿಗೆ ಯಾವ ಸವಲತ್ತು, ಸಹಕಾರ, ನೆರವು, ಪರಿಹಾರದ ಬಗ್ಗೆ ಕೂಡ ಸರ್ಕಾರ ಸ್ಪಂದಿಸಿಲ್ಲ. ಜೊತೆಗೆ ಒಟ್ಟು ನಾಗರಿಕ ಸಮಾಜ ಕೂಡ ಏನು ದೊಡ್ಡ ಮಟ್ಟದಲ್ಲಿ ಈ ಒಂದು ಸಂಕಷ್ಟ ಕಾಲದಲ್ಲಿ ಒಂದು ಮಂಗಳಮುಖಿಯರನ್ನು ಇನ್ನಷ್ಟು ಏನು ಸಮಾಜದ ಏನು ಹಂಚಿಕೆ ಅಥವಾ ಏನು ಅವರನ್ನು ಕಂಪ್ಲೀಟ್ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಮಾಡುವಂಥ ಪ್ರಯತ್ನನೇ ಮಾಡ್ತಾ ಉಂಟು. ಈ ವಿಚಾರವಾಗೆಲ್ಲ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳಮುಖಿಯರು ಮತ್ತು ಮಂಗಳಮುಖಿಯರ ಸಂಘಟನೆಯ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏನು ಸಂಜನಾ ಅವರು, ರೇಖಾ ಅವರು, ಪ್ರಿಯಾ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಈಗಾಗಲೇ ಮಾತನಾಡೋ ಸಂದರ್ಭದಲ್ಲಿ ಹೇಳಿದರು, ನಮಗೆ ಕನಿಷ್ಠ ಒಂದು ಸರ್ಕಾರ ಎಲ್ಲಾದರೂ ಉಳ್ಕೊಳ್ಳಿಕ್ಕೆ ಒಂದು ವಸತಿ, ಒಂದು ಭೂಮಿ ಏನಾದರೂ ಕೊಟ್ಟಿದ್ದರೆ ನಾವು ನಮ್ಮ ಪಾಡಿಗೆ ನಮ್ಮದು ಅನ್ನುವಂಥ ಒಂದು ಮನೆಯಲ್ಲಿ ಇರ್ತಾ ಇದ್ದೆವು. ಇವತ್ತು ಈ ಕಷ್ಟ ಕಾಲದಲ್ಲಿ ಏನು ಮನೆಯ ಬಾಡಿಗೆ ಕಟ್ಟುವಂಥ ಒಂದು ಏನು ಸವಲತ್ತು ಕೂಡ ಇಲ್ಲದಂಥ ಪರಿಸ್ಥಿತಿಯಲ್ಲಿದ್ದೇವೆ. ಸಮಾಜ ಏನು ಹೇಳುತ್ತೆ, ಭಿಕ್ಷೆ ಬೇಡಿ ಬದುಕ್ತೀರಿ ಅಂತ. ಎಸ್, ಈ ಲಾಕ್ಡೌನ್ ಅವಧಿಯಲ್ಲಿ ಭಿಕ್ಷೆಯಾದರೂ ಕೂಡ ಯಾರು ಕೊಡ್ತಾರೆ ನಮಗೆ ಅನ್ನುವಂಥ ಒಂದು ಚಿಂತನೆ. ಎಸ್, ಉದ್ಯೋಗದ ಬಗ್ಗೆ ಏನು ಹೇಳಿಕೆಗಳನ್ನಷ್ಟೇ ಕೊಡ್ತಾರೆ, ಸಮಾಜ ಇರ್ಬೋದು, ಸರ್ಕಾರ ಇರ್ಬೋದು. ಆದರೆ ಕನಿಷ್ಠ ಉದ್ಯೋಗಕ್ಕೆ ಸೇರ್ಪಡೆ, ನಾವೇನಾದರೂ ತರಬೇತಿ ಮಾಡಿಕೊಂಡು ಬಂದು ಕಲಿತುಕೊಂಡು ಬಂದರೂ ಕೂಡ ನಮಗೆ ಉದ್ಯೋಗವನ್ನು ಕೊಡುವಂಥ ಪ್ರಯತ್ನಕ್ಕೆ ಕೂಡ ಸರ್ಕಾರ, ಸಮಾಜ ಮುಂದಾಗುವುದಿಲ್ಲ. ಇಂಥ ಸಂದರ್ಭದಲ್ಲಿ, ಇಂಥ ಒಂದು ಕೋವಿಡ್ನ ಸಂಕಷ್ಟ ಕಾಲದಲ್ಲಿ ನಮ್ಮ ಬದುಕು ಅತ್ಯಂತ ಯಾತನಾಮಯವಾಗಿದೆ, ಅದು ಪಾತಾಳಕ್ಕೆ ಕುಸಿದು ಹೋಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಈ ಒಂದು ಮಾತುಕತೆ ಏನು, ಇದೊಂದು ಯಾತನೆಯ ನೋವಿನ ಮಾತುಕತೆ ಇದು. ಯಾಕೆ ಅವರನ್ನು ಇವತ್ತು ಕರೆದಿದ್ದೇವೆ, ಮಾತಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮನ್ನು ಆಳ್ವಿಕೆ ಮಾಡುವವರು, ನಮ್ಮ ರಾಜಕಾರಣಿಗಳು, ನಮ್ಮ ಅಧಿಕಾರಸ್ಥ ರಾಜಕಾರಣಿಗಳಿಗೆ ಸ್ವಲ್ಪ ಆದರೂ ಕನಿಷ್ಠ ಒಂದು ಕರುಣೆ ಆದರೂ ಬರಲಿ. ನಮ್ಮ ನಾಗರಿಕ ಸಮಾಜಕ್ಕೆ ಸ್ವಲ್ಪ ಆದರೂ ಮಾಹಿತಿಗಳು, ಎಸ್, ಅವರ ಬಗ್ಗೆ ಮಾಹಿತಿಗಳೇ ನಾವು ಸುಮ್ಮನೆ ದೂರ ಮಾಡ್ತಾ ಹೋಗ್ತಾ ಇರ್ತೇವೆ. ರಸ್ತೆಯಲ್ಲಿ ಓಡಾಡುವಾಗ, ಅಡ್ಡಾಡುವಾಗ, ವಾಹನದಲ್ಲಿ ಹೋಗುವಾಗ ಪಕ್ಕಕ್ಕೆ ಬಂದರೆ ಗ್ಲಾಸ್ ಏರಿಸ್ಕೊಂಡು ಹೋಗ್ತೇವೆ, ಅದರ ಟೂ ವೀಲರ್ ಓಡಿಸ್ಕೊಂಡು ಹೋಗ್ತೇವೆ, ಮಾತಾಡೋದಿಲ್ಲ, ಕೇಳೋದಿಲ್ಲ, ಏನೋ ಭಿಕ್ಷೆ ಬೇಡವರು ಬಂದಿದ್ದಾರೆ ಅಂತ. ಆದರೆ ಅವರ ಬದುಕು ಏನು, ಅವರು ಯಾಕೆ ಅಂತ ಒಂದು ಪರಿಸ್ಥಿತಿಗೆ ಬಂದು ನಿಂತರು ಅನ್ನುವುದನ್ನು ನಾವು ಯಾವತ್ತೂ ಆಲೋಚನೆ ಮಾಡಿಲ್ಲ. ಇದು ರೇಖಾ ಅವರೇ, ನಿಮ್ಮ ಊರು ಯಾವುದು ಕೇಳಬಹುದಾ ನಾನು? ಯಾವ ಊರು? ಸಂಡೂರು ಹಳ್ಳಿ. ಸಂಡೂರು ಅನ್ನುವಂಥ ಹಳ್ಳಿ. ಯಾಕೆ ನೀವು ಸಂಡೂರು ಅನ್ನುವಂಥ ಹಳ್ಳಿಯಿಂದ ಮನೆ ಬಿಟ್ಟು ಬರಬೇಕಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು? ಯಾಕಂತಂದ್ರೆ ನಮ್ಗೆ ಅಲ್ಲಿ ಮನೆಯಲ್ಲಿ ಅಂತಂದ್ರೆ ಇರ್ಲಿಕ್ಕೆ ಆಗಲ್ಲ ಸರ್. ಯಾಕಂತಂದ್ರೆ ನಮಗೆ ನಾವು ಗೊತ್ತಿಲ್ಲ, ನಾವು ಹೀಗೆ ಅಂತ ನಮಗೆ ಗೊತ್ತಿಲ್ಲ. ನಾವು ಹೀಗೆ ರೋಡಲ್ಲಿ ಅಲ್ಲಿ ಇಲ್ಲಿ ಹೋಗುವಾಗ ನಮ್ಮನ್ನ ಗೇಲಿ ಮಾಡೋದು, ಸಮಾಜನೇ ಗೇಲಿ ಮಾಡೋದು, ಚಕ್ಕ ಹಾಗೆ ಹೀಗೆ ಅಂತೇಳಿ. ಆಗ ನಮಗೆ ಒಂಥರ ಗಿಲ್ಟಿ ಫೀಲ್ ಆಗೋದು, ಯಾಕೆ ಎಲ್ಲ ನಮ್ಮನ್ನು ಹೀಗೆ ಹೇಳ್ತಾರೆ, ಯಾಕೆ ನಾನು ಹೀಗೆ ನಮ್ಮಲ್ಲಿ ನನಗೆ ಅನ್ನೋದೊಂದು ಪ್ರಶ್ನೆ. ಹಾಗೆ ತುಂಬ ಒಂದು ಚೀಪಾಗಿ ನೋಡೋದು, ತುಂಬ ಗೇಲಿ. ಒಂದು ಫಂಕ್ಷನಿಗೆ ಹೋದರೆ, ಒಂದು ಫ್ಯಾಮಿಲಿ ಜೊತೆ ಫಂಕ್ಷನಿಗೆ ಹೋದರೆ, ಏನು ಒಳ್ಳೆ ಕಾರ್ಯಕ್ಕೆ ಹೋದ್ರೆ ಕೂಡ ಇವನೇನೇ ಹಾಗೆ ಹೀಗೆ ಅಂತೆಲ್ಲವಾಗ ನಮ್ಮ ಫ್ಯಾಮಿಲಿಯವ್ರಿಗೆ ತುಂಬ ಬೇಜಾರಾಗೋದು. ಹಾಗಾಗಿ ನನಗೆ ತುಂಬ ಊರಲ್ಲಿ ಈ ರೀತಿಯ ಯಾತನೆ, ನೋವು, ಅಪಮಾನವನ್ನು ಕೇಳಿಕೊಂಡಿರುವುದು ಬೇಡ, ಎಲ್ಲಾದ್ರೂ ಹೊರಟು ಹೋಗ್ತೇನೆ ಅಂತ ಹೊರಟು ಬಂದ್ರಿ. ಹಾಗೆ ನನ್ನ ಯಾಕೆ ಹೀಗೆ ಅಂತ ಹೀಗೆ ನಮ್ಮ ಕಮ್ಯುನಿಟಿ ಅವರು ಸಿಕ್ಕಿದ್ರಲ್ಲ, ಹಾಗಾಗಿ ಹೀಗೇನೆ ನಮ್ಮನ್ನೆಲ್ಲ ಹೀಗೇನೆ ಇದು ಮಾಡೋದು, ಬನ್ನಿ ನೀವೆಲ್ಲ ಒಂದೇ ಹಾಗೆ ಅಂತೆಲ್ಲ ಒಬ್ಬರೊಂದು ಒಳ್ಳೆ ತರ ಹೇಳಿದ್ರು. ಹಾಗೆ ನಾನು ಈ ಒಂದು ಮಂಗಳಮುಖಿಯರ ಸಮುದಾಯ ಅಥವಾ ಸಮಾಜದ ಜೊತೆಗೆ ಸೇರಿಕೊಂಡು ಎಲ್ಲಾದ್ರೂ ಒಂದು ನೆಮ್ಮದಿಯಲ್ಲಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತೇನೆ ನನ್ನಷ್ಟಕ್ಕೆ. ಯಾಕಂದ್ರೆ ನನ್ನಿಂದ ಮನೆಯವರಿಗೂ ಸಹ ನೆಮ್ಮದಿ ಇಲ್ವಲ್ಲ. ಒಂದು ಮರ್ಯಾದೆ ಅಂದ ಮೇಲೆ ತುಂಬಾ ಇಂಪಾರ್ಟೆಂಟ್ ಒಂದು ಫ್ಯಾಮಿಲಿಗೆಲ್ಲ. ಹಾಗೆ ಎಲ್ಲಿ ಹೋದ್ರೆ ಅಲ್ಲಿ ಇವನು ಹಾಗೆ ಹೀಗೆ ಅಂತೆಲ್ಲ ಹೇಳುವಾಗ ನಮಗೇನೆ ಬೇಜಾರು. ಹಾಗೆ ನಾನು ಈ ತರ ಅದ್ರಲ್ಲಿ ಬೇರೆ ನಮ್ಗೆ ತುಂಬಾ ಪ್ರಿಯಾಕ ಯಾಕೆ ಎಲ್ಲಿ ಊರು ನಿಮ್ಮದು? ಯಾವ ಊರು? ಯಾಕೆ ಊರು ಬಿಡಬೇಕಾಯ್ತು? ಬೆಂಗಳೂರು. ನಾನು ಮಂಗಳೂರಿಗೆ ಬಂದು ಒಂದು 10-11 ವರ್ಷ ಆಯ್ತು. ಅವಾಗಿಂದ ಇಲ್ಲೇ ಜೀವನ ಮಾಡ್ತೇನೆ. ಯಾಕೆ ನೀವು ನಿಮ್ಮ ಮನೆಯಿಂದ ಹೊರಗೆ ಬರಬೇಕಾಯ್ತು? ಅದೇ ಸರ್, ಮಾಮೂಲಿ ಎಲ್ಲ. ಒಂದು ಗಂಡು ಮಗು ಹುಟ್ಟಿದೆ ಅಂದ್ರೆ ಎಲ್ಲರೂ ಸಂತೋಷ ಪಡ್ತಾರೆ ಮನೆಯಲ್ಲಿ. ಬೆಳೀತಾ ಬೆಳೀತಾ ಒಂದು ಗಂಡು ಮಗ ಆಗಿ ಒಂದು ಹೆಣ್ಣು ಭಾವನೆ ನೋಡಿದ್ರೆ ಮನೆಯವ್ರಿಗೆ ಏನಂತ ಅನ್ಸುತ್ತೆ, ಏಕೆ ನಮಗೆ ಈ ತರ ಮಾಡ್ತಾನೆ ಅಂದ್ರೆ ಸಹ ಮನೆಯವ್ರು ಕೇರ್ ಮಾಡಲ್ಲ. ಜನ ಆಚೆ ನೋಡೋರೆಲ್ಲ ಅವ್ರು ನೋಡ್ತಾರೆ, ಏಕೆ ನಿಮ್ಮ ಮಗ ಆಗಿ ಈ ತರ ಮಾಡ್ತಾನೆ,
ಹೆಣ್ಣು ಹುಡುಗಿ ಥರ ಮಾಡ್ತಾನೆ, ಹೆಣ್ಣು ಹುಡುಗಿ ಡ್ರೆಸ್ ಎಲ್ಲ ಹಾಕ್ತಾನೆ ಅಂತ ಆ ಥರ ಎಲ್ಲ ಕೇಳುವಾಗ ಮನೆಯವ್ರಿಗೆ ಸಹ ಬೇಜಾರಾಗುತ್ತೆ. ಅವ್ರು ಬೇಜಾರು ತಟ್ಕೊಳಕ್ಕಾಗಲ್ಲ. ಅಪ್ಪ ಹಾಗೆ ಅವಾಗ ತುಂಬ ಇದು ಮಾಡ್ತಿದ್ರು, ಯಾಕೆ ಈ ಥರ ಎಲ್ಲ ಮಾಡ್ತೀಯ ನೀನು ಹಾಗೆ ಹೀಗೆ ಅಂತ ತುಂಬ ಹೊಡಿತಿದ್ರು ನನಗೆ. ಹಾಗಾಗಿ ತುಂಬ ಬೇಜಾರಾಗಿ ನಮ್ಮ ಗುರು ಅಂತ ಇದ್ದರು ಸರ್ ಬೆಂಗಳೂರಲ್ಲಿ. ಹಾಗೆ ಅವ್ರ ಜೊತೆ ಸೇರಿ ಅಮ್ಮ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅವ್ರು ಹೇಳಿದ್ರು. ಸರಿ ಅಮ್ಮ ನಿಮ್ಗೆ ಇಷ್ಟ ಇದ್ದರೆ ಬಾ, ಇಲ್ಲಾಂದರೆ ಬೇಡ ಅಂತ ಹೇಳಿದ್ರು. ಹಾಗಾಗಿ ನಾನು ಮಂಗ್ಳೂರಿಗೆ ಬಂದೆ ಸರ್. ಬಂದ ಮೇಲೆ ಗೊತ್ತಾಯ್ತು ಇದ್ದು ಜೀವನ ಎಷ್ಟು ಕಷ್ಟ ಅಂತ. ಆ ಕಡೆ ಅಪ್ಪ ಅಮ್ಮನೂ ನಮ್ಗೆ ಇದು ಮಾಡಲ್ಲ, ಈ ಕಡೆ ಸಮಾಜ ಹೇಳ್ಬೇಕಂತ ತುಂಬ ದುಃಖ ಆಗುತ್ತೆ ಸರ್ ನಮ್ಮ ಜೀವನ. ಹೌದು ಹೌದು, ಒಟ್ಟು ಮನೆಯಿಂದಲೂ ತಿರಸ್ಕಾರ. ಹೇಗೆ ಜೀವನ ಮಾಡೋದು? ನಮ್ಮ ಮನೆ ನಾವು ಅಂತ ಬರ್ಕೊಂಡ್ ಬಂದಿಲ್ಲಲ್ಲ ಸರ್. ಮನೆಯವರಿಗೆ ನಾವು ಕನ್ವಿನ್ಸ್ ಮಾಡ್ಕೋಬಹುದು, ಆದ್ರೆ ಸಮಾಜನೇ ದೊಡ್ಡ ಇದು ತಂದಿರ್ತದೆ ನಮ್ಗೆ. ಅವರೇ ಅಪ್ಪ ಅಮ್ಮನಿಗೆ ಒಂದು ಲೆವೆಲ್ ಅಲ್ಲಿ ಕನ್ವಿನ್ಸ್ ಮಾಡಬಹುದು. ನಾನು ಹುಟ್ಟುವಾಗ ಗಂಡೆ ಆಗಿದ್ದಿರಬಹುದು, ಆದರೆ ನನ್ನ ದೇಹದಲ್ಲಿ ನನ್ನ ಮನಸ್ಸಿನಲ್ಲಿ ಆಗಿರೋ ಪರಿವರ್ತನೆಯನ್ನು ಹೇಳಿಕೊಳ್ಬಹುದು. ಒಂದು ಒಳ್ಳೆ ಕಾರ್ಯಕ್ಕೆ ಹೋಗಕ್ಕಿಲ್ಲ ಸರ್, ಒಂದು ಒಳ್ಳೆ ಕೆಟ್ಟದಕ್ಕೆ ಹೋಗಂಗಿಲ್ಲ, ನಮ್ಮನ್ನ ಕರೆಯೋದು ಇಲ್ಲ ಸರ್ ಯಾರು. ಆದ್ರೆ ಒಟ್ಟು ಸಮಾಜಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಸರ್ ನಾವು ವಿಚಾರವನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ, ಅರ್ಥ ಮಾಡಿಕೊಳ್ಳೋದಿಲ್ಲ, ಕೇಳೋದಿಲ್ಲ. ಮನೆಯವರೇ ಹೇಳೋದಿಲ್ಲ, ಹೋಗಿ ನೀನು ಈ ಯಾಕೆ ಹೀಗಾಗಿದೆ, ಹೋಗಿ ಸಾಯ ಇಲ್ಲಿ ಅದ್ರ ಅಂತೇಳಿ ಸಮಾಜನೇ ಹೇಳ್ತದೆ ನಮ್ಗೆ. ಅಂತದ್ ಏನು ನಮ್ಮಲ್ಲಿ ಇದು ಇದೆ, ನಾವೇನ್ ಮಾಡುದು? ನಾವ್ ಹೀಗೆ ಹುಟ್ಟೋದು ನಮ್ಮ ತಪ್ಪಲ್ಲ. ಹೌದು ಹೌದು. ಸಂಜನಾ ಅಕ್ಕ, ನಿಮ್ಮ ಊರು? ನನ್ನೂರು ಕಾರವಾರ ಡಿಸ್ಟಿಕ್ ದಾಂಡೇಲಿ. ನಾನು ದಾಂಡೇಲಿ ಅಂತ ಊರೊಂದು, ದಾಂಡೇಲಿಯಲ್ಲಿ ಕೋಗಿಲ್ಬನ್ ಅಂತ ಒಂದು ಚಿಕ್ಕ ಗ್ರಾಮ, ಅಲ್ಲಿರೋದು ನಾನು. ಯಾಕೆ ಮನೆ ಇದೇ ಕಾರಣಕ್ಕಾಗಿ? ಸೊಸೈಟಿನೇ ಅಲ್ವಾ, ನಾನು ಸರಿಯಾಗಿ ಬದುಕ್ತಾ ಇರುವಾಗ ಸೊಸೈಟಿ ಹಿಜ್ಡ ಒಂಬತ್ತು ಚಕ್ಕ ಇವ್ ಯಾವ ಅನ್ನೋದು ನನ್ಗೆ ಗೊತ್ತೇ ಇಲ್ಲ. ಎಸ್ಪೆಷಲಿ ನಾನು ನಿಮ್ಮಂಗೆ ಅಂತ ನಾನು ಬೆಳ್ತಾ ಇದ್ದೆ. ನೀವು ಯಾವ ಹೆಸರುಗಳು ಕರ್ದಿಲಾಗಿತ್ತಂದ್ರೆ ಇವತ್ತು ನಾನು ಅಚ್ಚುಕಟ್ಟಾಗಿ ನಮ್ಮೂರಲ್ಲಿ ಏನಾದರೂ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೆ ಅಲ್ವಾ. ನನ್ನ ಫ್ಯಾಮಿಲಿ ನಿನ್ನ ಮಗ ಹಂಗೆ ಮಾಡ್ತಾನೆ, ನಿನ್ನ ಮಗ ಹಿಂಗೆ ಮಾಡ್ತಾನೆ, ಯಾಕಿದೆಲ್ಲ ಸೊಸೈಟಿ ಒಂದು ಹೊಟ್ಟೆ ಕಿಚ್ಚು. ಮುಂದೆ ಒಳ್ಳೆಯವನಂತ ಹೇಳ್ತಾರೆ, ಹಿಂದೆ ತುಳಿಯೋರಿದ್ದಾರೆ. ಸೊ ಎಲ್ಲದರಲ್ಲೂ ಇದ್ದಾರೆ. ಆದರೆ ಸೊಸೈಟಿ ನಮ್ಮ ಬಗ್ಗೆ ಯಾಕೆ ನಮ್ಮನ್ನು ತಿರಸ್ಕರಿಸುತ್ತೆ? ನಾವೇನಂತ ಅನ್ಯಾಯ ಮಾಡಿದ್ದೀವಿ? ಹೌದು, ನಮ್ಮಿಂದ ನಮ್ಮ ಫ್ಯಾಮಿಲಿ ಕೂಡ ತುಂಬಾ ನೋವು ಮಾಡ್ತಾರೆ. ಇವಾಗೂ ಕೂಡ ನಾವೊಂದಿಷ್ಟೆಲ್ಲ ಮಾಡಿದ್ವಿ. ಈಗ ಎಲ್ಲಿಯಾದ್ರೂ ಒಳ್ಳೇದ ಕಾರ್ಯಕ್ಕಲ್ಲಿಗೆ ಹೋದಾಗ ಹೋಗಿ ನಿಮ್ಮ ತಮ್ಮನಾಗೆ ಅಂತ ಆ ಚಕ್ಕ ಹಾಗೆ ಹೀಗೆ ಅಂತ ಹೇಳಿ ಅವರಿಗೆ ತುಂಬಾ ನೋವು ಕೊಡ್ತಾರೆ. ಯಾಕೆ ಪ್ರಕೃತಿ ಸಹಜವಾಗಿ ಯಾಕೆ ಈ ರೀತಿಯ ಹುಟ್ಟು ಆಯ್ತು ಅನ್ನೋದನ್ನು ಯಾರು ಮಾತಾಡೋದಿಲ್ಲ, ಕೇಳೋದಿಲ್ಲ ಅಲ್ವಾ. ಬಟ್ ನೇರವಾಗಿ ಒಂದು ತೆಗಳಿಕೆಯ ಮಾತು ಅಥವಾ ಯಾವುದೇ ಕರುಣೆ ಕೂಡ ತೋರಿಸದೆ ಮನೆಯಿಂದ ಆಯ್ತು ಹೊರಗೆ ಹೋಗು ಇಲ್ಲಾಂದ್ರೆ ಸತ್ತು ಹೋಗು ಅನ್ನುವಂಥ ಮಾತುಗಳೇ ಕೇಳಬೇಕಾಗತ್ತೆ ಮನೆಯಿಂದಲೂ ಸಮಾಜದಿಂದಲೂ. ಅಂದರೆ ಇಲ್ಲಿ ಪ್ರಶ್ನೆ, ನಾವು ಆಧುನಿಕ ಕಾಲ ಅಂತ ಹೇಳ್ತೇವೆ, ಹೊಸ ಏನು ಪ್ರತಿ ಕ್ಷಣದಲ್ಲೂ ನಮಗೆ ಹೊಸ ಮಾಹಿತಿಗಳು, ಹೊಸ ಜ್ಞಾನಗಳು ನಾವು ಪಡ್ಕೊಳ್ತಾನೆ ಹೋಗ್ತೇವೆ. ಆದರೆ ಕೆಲವು ವಿಚಾರಗಳ ಬಗ್ಗೆ ನಾವು ಇನ್ನೂ ಕೂಡ ತುಂಬಾ ಒಂಥರ ಏನು ನಮ್ಮ ಕಣ್ಣಿಗೆ ನಮ್ಮ ಮನಸ್ಸಿಗೆ ನಾವೊಂದು ಪರದೆ ಹಾಕಿಕೊಂಡಿದ್ದೇವೆ. ನಾವು ಕೇಳಲಿಕ್ಕೆ ನೋಡ್ಲಿಕ್ಕೆ ವಿಚಾರ ಏನು ಅಂತ ವಿವೇಚನೆ ಮಾಡಲಿಕ್ಕೆ ಬಯಸುವುದಿಲ್ಲ. ಒಂದು ವೇಳೆ ಬಯಸಿದ್ದರೆ ಈ ರೀತಿಯ ಕಷ್ಟ ಅಥವಾ ಈ ರೀತಿಯ ಒಂದು ದೂರ ಮಾಡುವಂತ ಪ್ರಶ್ನೆ ಬರ್ತಾ ಇರಲಿಲ್ಲ ಅಲ್ವಾ. ಈ ಕೋವಿಡ್ ಕಾಲದಲ್ಲಿ ಎಷ್ಟು ಕಷ್ಟ ಅನುಭವಿಸಬೇಕಾಗತ್ತೆ, ಎಷ್ಟೊಂದು ಕಷ್ಟ ಅನುಭವಿಸಬೇಕಾಗತ್ತೆ. ಇದು ಈಗಾಗಲೇ ಈ ನಡುವೆ ನಮ್ಮ ಜೊತೆಗೆ ಬೆಂಗಳೂರಿನಿಂದ ಕರ್ನಾಟಕ ಮಂಗಳಮುಖಿಯರ ಫೌಂಡೇಶನ್ ನ ಕಾರ್ಯಕರ್ತರಾಗಿರುವಂತ ಅರುಂಧತಿ ಹೆಗಡೆಯವರು ನೇರ ಸಂಪರ್ಕದಲ್ಲಿದ್ದಾರೆ. ಅಕ್ಕ ನಮಸ್ಕಾರ. ಆರತಿ ಅಮ್ಮ ಅವರು ಕರ್ನಾಟಕ ಮಂಗಳಮುಖಿ ಫೌಂಡೇಶನ್ ನ ಕಾರ್ಯಕರ್ತರು. ಅಕ್ಕ ನಮಸ್ಕಾರ. ಆರತಿ ಅಮ್ಮ ಅವರು ಅದೇ ಆರತಿ ಅಮ್ಮ ಅವರೇ, ನಾವು ಮಾತಾಡ್ತಾ ಇದ್ದೇವೆ ನಮ್ಮಲ್ಲಿ ಈ ಸಂದರ್ಭದಲ್ಲಿ ಮಂಗಳಮುಖಿಯರೇ ಆಗಿರುವಂತ ನಮ್ಮ ಸ್ನೇಹಿತರು ಇರ್ಬೋದು, ಸಂಜನಾ ಅವರು, ರೇಖಾ ಅವರು, ಪ್ರಿಯಾ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಈ ಒಂದು ಕೋವಿಡ್ ನ ಈ ಒಂದು ಲಾಕ್ ಡೌನ್ ಕಾಲದ ಸಂಕಷ್ಟ ನೋವನ್ನು ಹೇಳಿಕೊಳ್ತಾ ಇದ್ದಾರೆ. ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಬಯಸುವುದು, ಈಗ ಸರ್ಕಾರ ಮೊನ್ನೆ ಒಂದು ಪ್ಯಾಕೇಜ್ ಘೋಷಣೆ ಮಾಡಿತ್ತು, ಬೇರೆ ಬೇರೆ ವರ್ಗ ಸಮುದಾಯದವರಿಗೆ ಒಂದು ಸಣ್ಣ ನೆರವು. ಈಗ ಸರ್ಕಾರ ಯಾಕೆ ಮಂಗಳಮುಖಿಯರಿಗೆ ಏನನ್ನು ಕೊಡ್ಲಿಲ್ಲ? ನೀವು ಕೇಳಲಿಲ್ವಾ ಅಥವಾ ನಿಮ್ಮ ಧ್ವನಿ ಅವರಿಗೆ ತಟ್ಟಲಿಲ್ವಾ? ಏನಾಯ್ತು ಆರತಿ ಅಮ್ಮ, ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ? ಸರ್, ನಾವು ಸರ್ಕಾರದ ಒಂದು ಭಾಗನೇ ನಾವು ಸಮಾಜದಲ್ಲಿ ಇದೀವಿ ಸರ್. ಎಲ್ಲಾ ವರ್ಗದವ್ರಿಗೂ ನಮ್ಮ ಯಡಿಯೂರಪ್ಪ ಸಾಹೇಬ್ರವರು ಮಾಡಿದ್ದಾರೆ. ಆದ್ರೆ ನಮ್ಮ ಮಂಗಳಮುಖಿ ಅವರಿಗೆ ನೋಡಿ ಜೀವನೋಪಾಯದಲ್ಲಿ ಏನು ಇದಿಲ್ಲ. ನಮ್ ಯಾವ್ದು ಇದನ್ನು ಅವ್ರಿಗೆ
ಇಲ್ಲಿ ತನಕ ಯಾರೇ ಹೌದು. ಹಲೋ ಹೇಳಿ ಹೇಳಿ, ಕೇಳಿಸ್ತಾ ಉಂಟು ಹೇಳಿ. ಯಾಕೆಂತಂದ್ರೆ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಇದಿರ್ಬೋದು ನಮ್ಮ ಮಂಗಳಮುಖಿಯರಿಗೆ ಯಾವ್ದು ತಲುಪಿಲ್ಲ ಸರ್ ಇಲ್ಲಿ ತನಕ. ನಾವು ಸಮಾಜದಲ್ಲಿ ಇದೀವಿ. ಹೌದು. ಈಗ ಅದೇ ಪ್ಯಾಕೇಜ್ ಅಲ್ಲಿ ಏನಾದ್ರೂ ಘೋಷಣೆ ಮಾಡಬಹುದಿತ್ತಲ್ಲ ಸರ್ಕಾರಕ್ಕೆ ಅಂತ ಕೇಳೋದು ನಾನು. ಹಾ ಸರ್, ಏನು ಮಾಡಿಲ್ಲ ಸರ್. ಅದಕ್ಕೆ ನಾನೇನ್ ಹೇಳ್ತೀನಿ, ನಾವು ಸಮಾಜದಲ್ಲಿ ನಮಗೂ ಏನಾದ್ರೂ ಪ್ಯಾಕೇಜ್ ಮಾಡ್ಬೇಕು ಸರ್. ಯಾಕೆಂತಂದ್ರೆ ಮಾಡ್ಲಿಲ್ಲ ಅಂತಂದ್ರೆ ನಾವು ಮುಂದೆ ಬದುಕೋದೇ ಕಷ್ಟ ಸರ್. ಯಾಕಂದ್ರೆ ನಾವು ನಮ್ಮ ಸಮಾಜದಲ್ಲಿ ನಮ್ಮ ಸರ್ಕಾರದ ಜೊತೆಲಿ ನಾವು ಇದೀವಿ. ಯಾಕೆ ನಾನು ಒಂದು ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದೀನಿ ಸರ್. ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಿ ನೀವು? ಸರ್, ಆದ್ರೂ ನಮ್ಗೆ ಇಲ್ಲಿ ಯಾವ ರೀತಿ ಇದ್ ಮಾಡೋದು ಅನ್ನೋದು ನಮ್ಗೆ ಅರ್ಥ ಆಯ್ತಾ ಇಲ್ಲ. ಯಾಕಂದ್ರೆ ಸರ್ಕಾರ ನಮ್ಗೆ, ಯಾಕಂದ್ರೆ ಎಲ್ಲಾ ಡ್ರೈವರ್ ಇರ್ಬೋದು, ಬೇರೆ ಬೇರೆ ವರ್ಗದವ್ರಿಗೆಲ್ಲ ಕೊಟ್ಟಿದ್ದಾರೆ. ನಮ್ಮ ಮಂಗಳಮುಖಿ ಅವರ ಸಮುದಾಯಕ್ಕೆ ಇಲ್ಲಿ ತನಕ ಯಾವುದೇ ಒಂದು ಪ್ಯಾಕೇಜ್ ಘೋಷಣೆ ಮಾಡಿಲ್ಲ ಸರ್. ಇದು ಅರತಿಮ್ಮ ಅವರೇ, ಯಾವ ಊರು, ಯಾವ ಗ್ರಾಮ ಪಂಚಾಯತ್ ನಿಮ್ದು? ಸರ್, ನಾನು ಇಲ್ಲಿ ಬೆಂಗಳೂರು ಆನೇಕಲ್ ತಾಲೂಕಿನ ದೊಂಸಂದ್ರ ಗ್ರಾಮದ 13ನೇ ವಾರ್ಡ್ನ ಸದಸ್ಯ ಸರ್. ಓಹೋ, ನೀವು ಇಲೆಕ್ಷನ್ ನಿಂತು ಗೆದ್ದವರು? ಹಾ ಸರ್. ಜನ ನಿಮ್ಮ ಮೇಲೆ ಅಷ್ಟು ಪ್ರೀತಿ ತೋರಿದ್ರು, ಸರ್ಕಾರ ಸ್ಪಂದಿಸಲಿಲ್ಲ. ಸರ್, ಈಗ ನಿಮ್ಮ ಸಮುದಾಯ ನಾವು ಸಮಾಜದಲ್ಲಿ ಸರ್ ನಮ್ಗೆ ನೋಡಿಲಿ ನಮ್ಮ ಈ ಮಂಗಳಮುಖಿಯರು ಬದುಕದೇ ಕಷ್ಟ ಆಗಿದೆ. ಹೇಗೆ ನಮ್ಮ ವ್ಯವಹಾರಗಳೆಲ್ಲ ನಿಂತೋಗಿದೆ ಸರ್. ಈಗ 1 ವರ್ಷದಿಂದ ಕೊರೋನಾ ಬಂದು ಇದಾಗಿದೆ. ಆದ್ರೆ ನಮ್ಮ ಯಡಿಯೂರಪ್ಪ ಸಾಹೇಬ್ರು ಏನೋ 2ನೇ ಘೋಷಣೆ ಮಾಡಿದ ಪ್ಯಾಕೇಜ್ ಏನೋ ಮಾಡ್ತಾರಂತ ನಾವು ಆಸೆ ಪಟ್ಟಿದ್ದೇವೆ ಸರ್. ಅವ್ರು 2ನೇ ಇದ್ರಲ್ಲೂ ನಮ್ಗೆ ಏನೋ ಮಾಡ್ಲಿಲ್ಲ. ಆದ್ರೂನು ನಿನ್ನೆ ಒಂದು ಪ್ರೋಗ್ರಾಮ್ ಅಲ್ಲಿ ಸರ್ ನಮ್ಮ ಮಂಗಳಮುಖಿಯರ ಫೌಂಡೇಶನ್ ವತಿಯಿಂದ ಒಂದು 2,000 ರೂಪಾಯಿ ಮತ್ತೆ 6 ಕಿಟ್, ಒಂದು 100 ಕಿಟ್ ಏನೋ ಕೊಟ್ಟಿದ್ದಾರೆ ಸರ್. ಅಷ್ಟೇನೆ. ಅದು ಸೀಮಿತವಾಗಿ ಒಂದು ಪ್ರದೇಶಕ್ಕೆ, ಬಟ್ ಇಡೀ ರಾಜ್ಯದಲ್ಲಿ ಇದ್ದಾರಲ್ಲ ರತಿಯಮ್ಮ ಅವರೇ ಈಗ ಮಂಗಳಮುಖಿಯರು. ಯಾಕಂದ್ರೆ ಅವರು ಕೊಟ್ಬಿಟ್ರೆ ಆಗಲ್ಲ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ತುಂಬಾ ಕಷ್ಟದಲ್ಲಿದ್ದಾರೆ ಸರ್. ಎಲ್ಲಾರ್ಗು ಸ್ಪಂದಿಸ್ಬೇಕು ಸರ್ಕಾರ ಅಂತ ನಾನು ಒಂದು ಯಡಿಯೂರಪ್ಪನವ್ರಲ್ಲಿ ಮನವಿ ಮಾಡ್ತೀನಿ ಸರ್. ಈಗ ನಮಗೂ ಒಂದು ಪ್ಯಾಕೇಜ್, ಯಾಕೆ ನಿಮ್ಮ ಮೀಡಿಯಾದಿಂದ ನಿಮ್ಮ ಇದರಿಂದ ನಾನು ಏನ್ ಕೇಳಕ್ಕೆ ಇಷ್ಟಪಡ್ತೀನಿ, ನಾವು ನಿಮ್ಮ ಸಮಾಜದಲ್ಲಿ ಇದ್ದೀವಿ. ಹೌದು, ನಾವು ಕೂಡ ಸಮಾಜದ ಭಾಗ. ನಮ್ಮನ್ನು ಮುಖ್ಯವಾಹಿನಿಗೆ ಸೇರಿಸಿಕೊಳ್ಳಿ, ನಮಗೂ ಏನಾದ್ರೂ ಸ್ಪಂದನೆ ಕೊಡಿ ಅನ್ನೋದನ್ನು ನೀವಿಲ್ಲಿ ಹೇಳ್ತಾ ಇದ್ದೀರಿ ಅರತಿಮ್ಮ ಅವರೇ. ಹಲೋ. ಹೇಳಿ ಸರ್. ಎಸ್. ಇವಾಗ ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿರುವಂತಹ ನಿಮ್ಮ 3 ಮಂದಿ ಕಾರ್ಯಕರ್ತರು ಕೂಡ ಹೇಳಿದ್ರು, ಅಟ್ಲೀಸ್ಟ್ ಏನು ಭಿಕ್ಷೆ ಬೇಡಿ ಬದುಕುವ ಅಂತ ಹೇಳಿದ್ರೆ ಈಗ ಏನು ಲಾಕ್ ಡೌನ್, ಈ ಒಂದು ಕೊರೋನಾ ಕಷ್ಟ ಕಾಲದಲ್ಲಿ ಅತ್ತ ಉದ್ಯೋಗ ಮಾಡೋವಾಗೆ ಇಲ್ಲ, ಇತ್ತ ಭಿಕ್ಷೆ ಬೇಡುವಾಗಿಯೂ ಕೂಡ ಇಲ್ಲ ಅಂತ ಒಂದು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ. ಮನೆ ಬಾಡಿಗೆ ಕೂಡ ಕಟ್ಟಲಿಕ್ಕೆ ಆಗದಂತ ಕಷ್ಟದಲ್ಲಿದ್ದೇವೆ ನಾವು ಅಂತ ಅಲ್ವಾ? ಇದು ಅರ್ಥ ಮಾಡಿಕೊಳ್ಬೇಕಲ್ಲ ನಿಮ್ಮ ಸರ್ಕಾರದವರು, ಏನ್ ಹೇಳ್ತೀರಿ? ಹೌದು ಸರ್, ಸರ್ಕಾರದವರು ಅರ್ಥ ಮಾಡ್ಕೊಂಡು ನಮ್ಗೂನು ಮುಂದೆ ಯಾವುದೇ ಒಂದು ಪ್ಯಾಕೇಜ್ ಘೋಷಣೆ ಮಾಡಿದ್ರೆ ನಮ್ಗೂನು ಕೊಡ್ಬೇಕು ಸರ್. ನೋಡಿ, ನಾವು ಅವ್ರಿಗೆ ಮನೆ ಕೊಡಿ ಮತ್ತೆ ಇದು ಕೊಡಿ ಅಲ್ಲ. ಈ ಕಷ್ಟ ಕಾಲದಲ್ಲಿ ನಮ್ಗೆ ಖಾಲಿ ನಮ್ಗೆ ಮನೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ಸರ್. ತಿನ್ನಕ್ಕ ಅನ್ನ ಇಲ್ಲ ಸರ್. ನಿಜವಾಗ್ಲೂ ನಮ್ಗೆ 2 ಕೊಟ್ರೆ ಸಾಕು. ನಾವೇನ್ ಅವ್ರಿಗೆ ಬೇರೆ ಏನು ಕೇಳ್ಕೊಳ್ತಾ ಇಲ್ಲ ಸರ್. ನಮ್ಗೆ ಈಗ ಸದ್ಯಕ್ಕೆ ಏನ್ ಸಹಾಯ ಆಗ್ಬೇಕು ಅದ್ ಮಾಡ್ಕೊಟ್ರೆ ಸಾಕು ಸರ್ ನಮ್ಗಷ್ಟೇ. ಖಂಡಿತ ಆಗ್ಲಿ, ನಾವೇನಾದ್ರೂ ಒಂದು ನಿರೀಕ್ಷೆ ಇಟ್ಕೊಳ್ಳುವ ಅಷ್ಟೇ. ಎಸ್, ಇಷ್ಟೊತ್ತು ಮಾತಾಡಿದಕ್ಕೆ ಧನ್ಯವಾದಗಳು ಅಕ್ಕ. ಥ್ಯಾಂಕ್ ಯು. ಎಸ್, ಇದು ಸಂಜನಾ ಅವರೇ, ಈ ನಡುವೆ ಮಂಗಳೂರು ಸೇರಿದಂತೆ ಬೆಂಗಳೂರಲ್ಲಿ ಕೂಡ ಇನ್ನು ಸಣ್ಣ ಪುಟ್ಟ ಕೆಲವು ನೆರವುಗಳನ್ನು ಕೆಲವು ಜನ ಒಂದು ಅವರದೇ ವೈಯಕ್ತಿಕ ಕಾಳಜಿಯಿಂದ ಕೊಟ್ಟಿರುವಂಥದ್ದು ನಾವು ನೋಡಿದ್ದೇವೆ. ನಿಮ್ಮ ಸಮುದಾಯದವರಿಗೆ ಯಾರಾದ್ರೂ ಈ ರೀತಿಯಾಗಿ ಖಾಸಗಿಯಾಗಿ ಏನಾದ್ರು ಸಣ್ಣ ಪುಟ್ಟ ನೆರವುಗಳನ್ನು ಮಂಗಳೂರಿನಲ್ಲಿ ಯಾರಾದ್ರೂ ಕೊಟ್ಟಿದ್ದಾರೆ? ನಮ್ಮ ರೂಪೇಶ್ ಶೆಟ್ಟಿ ಅಂತ, ತುಳು ಫಿಲಂ ಆಕ್ಟರ್. ರೂಪೇಶ್ ಶೆಟ್ಟಿ ಅವರು ಸಿನಿಮಾ ಆಕ್ಟರ್. ಅವರು ಪಾಪ ನಮ್ಮ ಮನೆ ಬಾಗ್ಲಿಗೆ ಬಂದು ನಮ್ಮನ್ನೆಲ್ಲ ನೋಡದೆ ನಮ್ಮ ಫ್ಲಾಟಿನ ಇರೋರ್ಗೆ ಎಲ್ರಿಗೂ ಕೊಟ್ಟಿದ್ದಾರೆ. ರೂಪೇಶ್ ಶೆಟ್ಟಿ ಅವರಿಗೆ ನಾವು ಆಭಾರಿಗಳಾಗಿರ್ಬೇಕು, ಅಭಿನಂದನೆಯನ್ನು ಸಲ್ಲಿಸಬೇಕು. ತುಳು ಸಿನಿಮಾ ರಂಗದ ಒಬ್ಬ ಉದಯೋನ್ಮುಖ ಹೀರೋ, ನಟ. ಎಸ್, ಅವರು ಅರ್ಥ ಮಾಡಿಕೊಂಡ್ರು ಮಂಗಳಮುಖಿಯರ ಕಷ್ಟ ಏನು ಅಂತ. ಎಸ್, ಅದೇ ತರ ಮತ್ತೆ ನಮ್ಮ ರಾಗಿಣಿ ಫಿಲಂ ಆಕ್ಟರ್ ಅವರು ನಮ್ಮ ಮಂಗಳಮುಖಿ ಫೌಂಡೇಶನ್ ಅಲ್ಲಿ ಮೆಸೇಜ್ ಹಾಕಿದ್ರು, ಈ ತರ ಪ್ರಾಬ್ಲಮ್ ಉಂಟು ಮಂಗಳೂರಿಂದ ಅಂತ. ಸೊ ಅವರು ಚೈತ್ರ ಕೊಂಕೊಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ರಾಗಿಣಿ ಅವರಿಗೆ ಫೋನ್ ಮಾಡಿ, ರಾಗಿಣಿ ಅವರು ಇಲ್ಲಿ ಕಮಿಷನರ್ ಆಫೀಸ್ ಕಾಲ್ ಮಾಡಿ, ಪೊಲೀಸ್ ಕಮಿಷನರ್ಗೆ ರಾಗಿಣಿಯವರ ಮುಖಾಂತರವಾಗಿ ಪೊಲೀಸ್ ಕಮಿಷನರ್ಗೆ ಒಂದು ಸಂದೇಶ ಬಂತು. ಸೊ ಅವರು ಮನವಿ ಮಾಡಿಕೊಟ್ರು, ಮಂಗಳಮುಖಿಯರು ತುಂಬಾ ಕಷ್ಟದಲ್ಲಿದ್ದಾರೆ ಸರ್ ಅಂತ ಅವ್ರು ಹೇಳಿದ ತಕ್ಷಣ ಸೊ ಮೋರ್ ದೆನ್ 80 ಮಂಗಳಮುಖಿಯರಿಗೆ ಏನು
ಒಂದು ಆಹಾರ Kit ಕೊಟ್ಟಿದ್ದಾರೆ. ಕಿಟ್ ಕೊಡುವಂತ ಒಂದು ಕೆಲಸವನ್ನು ಮಂಗಳೂರಿನ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಕೂಡ ಮಾಡಲಾಯಿತು. ಅದಕ್ಕೆ ತುಂಬಾ ಕೂಡ ಖುಷಿ ಮೂಲ ಆಯ್ತು ಮೂಲ ನಮ್ಗೆ. ಕಾರಣಕರ್ತರು ರಾಗಿಣಿ ಸಿನಿಮಾ ನಟಿ. ಹೌದು, ಅದೇ ತರ ನಮ್ಮ ಕಿಚ್ಚ ಸುದೀಪ್ ಅವರು ಬೈಂದೂರಲ್ಲಿರುವ ನಮ್ಮ ಶಮ್ಮ ಅಂತ ಮಂಗಳಮುಖಿ ಅವಳು, ಬೈಲೂರು. ಸಾಧ್ಯ ಬೈಂದೂರಲ್ಲಿರುವ ಶಮ್ಮ ಅಂತ ಅವಳು ನೈಟು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕ್ತಾಳೆ, ಸರ್ ಮತ್ ನಮಗೂ ಕೂಡ ಕಷ್ಟದಲ್ಲಿದ್ದೇವೆ ಸರ್ ಅಂತ ಹೇಳಿದ್ದು ಒಂದು 10 ನಿಮಿಷಕ್ಕೆ ರಿಪ್ಲೈ ಕೊಟ್ಟಿದ್ದಾರಂತೆ. ಸೊ ಬೆಳಗ್ಗೆ ಅಷ್ಟರಲ್ಲಿ ಅವ್ರಿಗೆ ಮನೆಗೆ 1 ತಿಂಗಳಾಗೋಷ್ಟು ರೇಷನ್. ಕಿಚ್ಚ ಸುದೀಪ್ ಅವರು ಮಾಡಿರುವಂತ ನೆರವು ಬಹುಶಃ ಎಲ್ಲರೂ ಸಿನಿಮಾದವರಿಗೆ ಕಾಣಿಸ್ತಾ ಇದ್ದಾರೆ. ಹೌದೌದು, ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಅವರು ಹೇಳಿದ್ದು ಇನ್ನೂ ಕೂಡ ನಿಮ್ಗೆ ಪ್ರಾಬ್ಲಮ್ ಆದ್ರೆ ಇನ್ನೂ ಕೂಡ ನಾನು ಕೊಡ್ತೇನೆ. ಸೊ ಅದೇ ತರ ಲಾಸ್ಟ್ ಒಂದು 5 ದಿವಸದ ಹಿಂದೆ ಪ್ರಿಯ ಅವರಿಗೆ ನಂಬರ್ ಕೊಟ್ಟೆ ನಾನು, ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಸೊ ಅವ್ರಿಗೂ ರಿಪ್ಲೈ ಬಂದಿದೆ. ಸೊ ಆ ತರದಿಂದ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಒಂದಷ್ಟು ಖಾಸಗಿಯಾಗಿ ಸಣ್ಣ ಪುಟ್ಟ ಧಾನ್ಯ ಆಹಾರದ ಕಿಟ್ಟು ಕೊಡುವಂತ ಕೆಲಸಗಳು ನಡೀತಾ ಉಂಟು. ಸಮಾಜ ಪೂರ ಏನು ನಿಮ್ಮನ್ನು ಬಿಟ್ಟು ಬಿಡಿಲ್ಲ. ಇಲ್ಲ, ಬಿಡ್ಲಿಲ್ಲ. ಕೆಲವರು ಕೈ ಹಿಡಿತಾ ಇದ್ದಾರೆ. ಆದ್ರೆ ಬಹುಮುಖ್ಯವಾಗಿ ಆಗಬೇಕಾದದ್ದು ಸರ್ಕಾರ ಸ್ಪಂದಿಸಬೇಕಾದದ್ದು. ಈಗ ಖಾಸಗಿಯಾಗಿ ವ್ಯಕ್ತಿಗಳು ಎಷ್ಟು ಆ ನೋವು ಆ ಕಷ್ಟ ಕಾಲದಲ್ಲಿ ಸ್ಪಂದಿಸುವುದು ಒಂದಷ್ಟು ಜನ ಅನುಕಂಪ ಇರುವವರು ಸಮಾಜ ಸೇವೆ ಮಾಡುವವರು ಮಾಡ್ತಾರೆ. ಆದ್ರೆ ಏನಾದರೂ ಸೂರು ಮನೆ ಜಮೀನು ಕೊಡುವಂತ ಕೆಲಸ ಎಲ್ಲ ಆಗ್ಬೇಕಂದ್ರೆ ಸರ್ಕಾರದ ನೆಲೆಯಲ್ಲಿ ಆಗ್ಬೇಕು. ನೀವು ಹೇಳಿದಾಗೆ ಏನು ಕಿಚ್ಚ ಸುದೀಪ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು, ರಾಗಿಣಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು, ರೂಪೇಶ್ ಶೆಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಖಂಡಿತವಾಗಿ ಕೂಡ ಸರ್ಕಾರ ಒಂದಷ್ಟು ಮನಸ್ಸು ಮಾಡಬೇಕು ಅಲ್ವಾ? ಹೌದೌದು. ಅದೇ ತರ ನಮ್ಮ ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ ನಮ್ಗೆ 30 ಕಿಟ್ಟು. ನಾಳೆ ಕೂಡ 30 ಕಿಟ್ಟು ಏರ್ಪಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಮಂಗಳೂರಿನಲ್ಲಿ. ಹೌದೌದು, ನಮ್ಮ ಏರಿಯಾದ ನಮ್ಮ ವಾರ್ಡ್ ಅಲ್ಲಿ ಕೂಡ ಅರೇಂಜ್ ಮಾಡಿದ್ದಾರೆ. ಈಗ ನಾಳೆ ಕೂಡ 30 ಕಿಟ್ಟು ರೆಡಿ ಮಾಡ್ತಾ ಇದ್ದೇವೆ. ಎಷ್ಟು ಜನ ಇದ್ದಾರೆ ಅವರಿಗೆ ರೆಡಿ ಮಾಡ್ತಾ ಇದ್ದೇವೆ. ಅವ್ರು ಹೇಳಿದ್ದಾರೆ ಕೊಡ್ತೀವಂತ. ಈ ಮಧ್ಯೆ ನೀವು ಮೊನ್ನೆ ರಕ್ತದಾನ ಮಾಡಿದ್ದನ್ನು ನಾವು ನೋಡಿದೆವು ಮಾಧ್ಯಮಗಳಲ್ಲಿ. ಸಂಜನಾ ಅವರೇ, ಹೌದೌದು, ಏನು ಕಾರ್ಯಕ್ರಮ ಇತ್ತು, ಎಲ್ಲಿ ಮಾಡಿದ್ರೆ? ಬ್ಲಡ್ ಡೊನೇಟ್ ಇದು ನಮ್ಮ ಕಾಶಾ ಚರ್ಚ್ ಅಲ್ಲಿ. ಅಂದ್ರೆ ನಾರ್ಮಲ್ ಆಗಿ ಅಲ್ಲಿ ಕೂಡ ತಾರತಮ್ಯ ಆಗುತ್ತಲ್ವಾ. ಸೊ ನನ್ ಬ್ಲಡ್ ಕೊಟ್ರೆ ಎಲ್ಲಿ ನಮ್ಮನ್ನ ಚೀಪ್ ಆಗಿ ಅನ್ಕೊಳ್ತಾರೋ, ನಮ್ಮನ್ನ ತಗೊಳ್ತಾರೋ ಇಲ್ಲ ಬ್ಲಡ್ ಅಂತ ಭಯ ಇತ್ತು. ಸೊ ನಮ್ಮ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡ್ಲಿಕ್ಕೆ ಹೋದ್ರು ಸಂಜನಾ ಅವರು. ಅವರಿಗೆ ಕೂಡ ಅಲ್ಲಿ ಹೋಗುವಾಗ್ಲೇ ಆತಂಕ ಇತ್ತು, ಇಲ್ಲಾದ್ರೆ ನನ್ನ ರಕ್ತದಾನ ನನ್ ಬೇಡ ಅಂತ ಹೇಳ್ತಾರಂತ. ಏನಾಯ್ತು? ಎಲ್ಲಿ ನಮ್ಮನೇ ನೋಡ್ತಾ ಇದ್ರು. ನನಗೆ ಒಂಥರ ಇದಾಗ್ತದೆ, ಎಲ್ಲ ನಂಗೆ ನೋಡ್ತಾರಲ್ಲ ಏನಿದ್ದು ಅಂತ ನಂಗೆ ಟೆನ್ಷನ್ ಆಯ್ತು. ಸರಿ ಆಗಿ ಮಾಸ್ಕ್ ಹಾಕಿದ್ದೀನಲ್ಲ ಅಂತ ಅನ್ಕೊಂಡು ಸುಮ್ಮನಾದೆ. ಆಮೇಲೆ ನಮ್ಮ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷರಾದ ಶೈಲೆಟ್ ಪಿಂಟ್ ಅವರು, ನೀನೇನು ಆಗಲ್ಲ, ಧೈರ್ಯ ತನ್ಕೋ ಸಂಜನಾ, ನೀನು ಒಂದು ಹ್ಯೂಮನ್ ಬಿ, ನೀವು ಕೂಡ ನಮ್ಮವಳೆ, ನೀನು ಕೂಡ ಮನುಷ್ಯ ಅಲ್ವಾ, ಅದೇನಾಗಲ್ಲ ಆಗ್ಲಿ, ನೀನು ಬ್ಲಡ್ ಕೊಡು ಅಂತ ಹೇಳಿದ್ರು. ನಂಗೆ ಬೇಡಮ್ಮ ಎಂತ ಅನ್ಕೊಳ್ತಾರೆ, ಎಂತ ಹೇಳ್ತಾರೆ, ಬಾ ನೀನು ಫಸ್ಟ್ ಅಂತ ಅಂದ್ಬಿಟ್ಟು ಬ್ಲಡ್ ಕೊಟ್ಟೆ. ನಂಗೊಂದು ಎಲ್ಲೋ ಒಂದ್ ಕಡೆ ಖುಷಿ ಆಯ್ತು. ಯಾಕಂದ್ರೆ ಫಸ್ಟ್ ಟೈಮ್ ಒಂದು ರಕ್ತದಾನ ಶಿಬಿರದಲ್ಲಿ ನಾನು ಒಬ್ಬ ಮಂಗಳಮುಖಿಯಾಗಿ ಒಬ್ಬರು ರಕ್ತದಾನ ಮಾಡ್ತಾ ಇರುವಂತದ್ದು. ಹೌದು, ನಮ್ ಬ್ಲಡ್ ಅವ್ರು ತಗೊಳ್ತಾ ಇದಾರಲ್ಲ ಅಂತ ಒಂದು ಯಾರಾದ್ರೂ ಇನ್ನೊಬ್ಬ ಏನು ಕಷ್ಟದಲ್ಲಿರುವ ಆರೋಗ್ಯದಲ್ಲಿ ಸಂಕಷ್ಟದಲ್ಲಿರುವವನಿಗೆ ಜೀವನಕ್ಕೆ ಅಥವಾ ಅವನ ಬದುಕಿಗೆ ಅವನ ಒಂದು ಪುನರ್ಜನ್ಮ ಕೊಡ್ಲಿಕ್ಕೆ ಕಾರಣ ಆಯ್ತಲ್ಲ ಅನ್ನುವಂತ ಒಂದು ತೃಪ್ತಿ. ಒಂದೆಲ್ಲ ಒಂದ್ ಕಡೆ ಒಂದು ಒಳ್ಳೆ ಕೆಲಸ ಮಾಡಿದೀವಿ ಅಂತ. ಅಂದ್ರೆ ಮಂಗಳಮುಖಿಯರಾದ ಕೆಟ್ಟ ದೃಷ್ಟಿ ನೋಡೋರು ನಮ್ಮ ಬ್ಲಡ್ ಕೂಡ ತಗೊಂಡ್ರಲ್ಲ, ನಂಗೊಂದೆಲ್ಲ ಒಂದ್ ಕೂಡ ಖುಷಿ. ಒಂದು ಮಂಗಳಮುಖಿಯಾದ ನನ್ನ ಬ್ಲಡ್ ಇನ್ನೊಬ್ಬರಿಗೆ ಹೋಯ್ತಲ್ಲ, ಒಂದು ದಾನ ಮಾಡ್ದೆ ಅಲ್ಲ ಅಂತ ತುಂಬಾ, ಅಂದ್ರೆ ಅದೊಂದು ನನ್ನ ಲೈಫ್ ಅಲ್ಲಿ ಒಂದು ಅದೊಂದು ಮಾಡಿರುವಂತ ಒಂದು ಒಳ್ಳೆ ಕೆಲಸ, ನನ್ಗೆ ಹೆಮ್ಮೆ ಆಗುತ್ತೆ. ರಾಜಕೀಯದಲ್ಲಿ ಕೂಡ ಸಕ್ರಿಯ ಆಗಿದ್ದೀರಿ ಅಲ್ವಾ? ಏನು ಕಾರಣ? ರಾಜಕೀಯದಲ್ಲಿ ಸಂಜನಾ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನಾಗ್ತಾ ಉಂಟು ಹೇಳಿ, ಸಂವಾದವನ್ನು ಮುಗಿಸ್ತಾ ಇದ್ದೇನೆ. ಖಂಡಿತ ಎಲ್ಲ ಬಡವರು ನಾನು ಇನ್ನೊಬ್ರ ಹತ್ರ ಕೇಳ್ಬೇಕು, ಆದ್ರೆ ಬಡವರು ನನ್ನ ಹತ್ರ ಕೇಳ್ತಾ ಇದ್ರೆ ಅವರಿಗೆಲ್ಲ ಕಿಟ್ ಕೊಡಿಸುವಂತ ವ್ಯವಸ್ಥೆ ಮಾಡಿದೀನಿ. ಅಂಡ್ ಇನ್ನೂ ಕೂಡ ಮಾಡಿಸ್ತಾ ಇದ್ದೇನೆ ನಮ್ಮ ವಾರ್ಡ್ ಅಲ್ಲಿ. ಇಂತಲೂ ನಾವೇ ಬಡವರು, ನಾವೇ ತೀರ ಬಡವರು, ನಾವೇ ಬೇರೆಯವರಿಂದ ಏನು ಕೈ ಚಾಚಬೇಕಾದಂತ ಸನ್ನಿವೇಶದಲ್ಲಿದ್ದೇವೆ. ಈ ಕೋವಿಡ್ ಸಂಕಷ್ಟ ಕಾಲದಲ್ಲಿ ಕಾರ್ಯಕರ್ತರ ಜೊತೆಗೆ ಹೋಗ್ತಾ ಇರುವಾಗ ನಮಗಿಂತಲೂ ಬಡವರು ಕಾಣ್ತಾರೆ. ಅವರಿಗೆ ನಾವು ಬೇರೆಯವರಿಂದ ಪಡೆಯುವಂತ ದಾನಿಗಳಿಂದ ಪಡೆಯುವಂತ ಕಿಟ್ಗಳನ್ನು ವಿತರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂಜನಾ ಅವರು. ಗ್ರೇಟ್. ಇದಕ್ಕಿಂತ ದೊಡ್ಡ ಮಾನವೀಯ ಕೆಲಸಗಳು ಇಲ್ಲ. ಖಂಡಿತ ಮುಂದೊಂದು ದಿವಸ ಒಳ್ಳೇದಾಗ್ಬೋದು. ಸರ್ಕಾರಕ್ಕೆ ಏನು ಕಣ್ಣು ಕಿವಿ ಕೇಳಿಸಬಹುದು, ಕಾಣಬಹುದು ಅಂತದೇನೋ ಬರಲಿ. ಮಂಗಳಮುಖಿಯರ ಬಗ್ಗೆ ಒಂದಷ್ಟು ಕಾಳಜಿ, ಒಂದಷ್ಟು ಅವರಿಗೆ ಪರಿಹಾರ ಸೌಲಭ್ಯ, ಕನಿಷ್ಠ ಒಂದು ಮನೆ ಅಥವಾ ಒಂದು ನಿವೇಶನ ಕೊಡುವಂಥ ಕೆಲಸಗಳು ಆಗಲಿ ಸರ್ಕಾರದ್ದು. ನಾನು ಈ ಒಂದು ಸಂವಾದನಿಗೆ ಸಮಾಪನ ಮಾಡ್ತಾ ಇದ್ದೇನೆ. ಸಂಜನಾ ಅವರೇ, ಥ್ಯಾಂಕ್ ಯು. ಧನ್ಯವಾದಗಳು. ರೇಖಾ ಅವರೇ ಧನ್ಯವಾದಗಳು. ಅದೇ ರೀತಿ ಕಪ್ರಿಯಾ ಧನ್ಯವಾದಗಳು ನಿಮಗೆ. ಇದು ಮಂಗಳಮುಖಿಯರ ಕಷ್ಟ ಏನಂತ ನಾವು ಕೇಳಿಕೊಂಡಿದ್ದೇವೆ, ನೋಡಿದ್ದೇವೆ. ಇನ್ನು ಮುಂದೆ ದಾರಿಯಲ್ಲಿ ಆದಿ ಬೀದಿಯಲ್ಲಿ ಮಂಗಳಮುಖಿಯರ ಬಗ್ಗೆ ತುಂಬ ಹಗುರವಾಗಿ ಮಾತನಾಡುವಾಗ
ಕನಿಷ್ಠ ಒಮ್ಮೆ ಆಲೋಚನೆ ಮಾಡಿಕೊಳ್ಳಿ. ಅವ್ರು ಯಾಕೆ ಮನೆಯಿಂದ ಹೊರಗಡೆ ಬರಬೇಕಾಯಿತು, ಯಾಕೆ ಭಿಕ್ಷೆ ಬೇಡಬೇಕಾಯಿತು ಅಂತ ಪರಿಸ್ಥಿತಿ ಯಾಕೆ ನಿರ್ಮಾಣವಾಯಿತು ಅನ್ನೋದನ್ನು ಆಲೋಚನೆ ಮಾಡಿ ಮತ್ತೆ ಮಂಗಳಮುಖಿಯರ ಬಗ್ಗೆ ಹಗುರವಾಗಿ ಮಾತಾಡಿ. ಎಸ್, ಈ ಸಂದರ್ಭದಲ್ಲಿ ಏನಾದರೂ ಅವರಿಗೆ ಪರಿಹಾರ, ಏನಾದರೂ ಅವರ ಕಷ್ಟಕ್ಕೆ ಸ್ಪಂದಿಸಲಿಕ್ಕೆ ಆಗುತ್ತಾ ಅನ್ನೋದನ್ನು ನೋಡಿ. ಎಸ್, ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ.